ಇದರಲ್ಲಿ ವಿಜೇತರಾದವರಿಗೆ ಫೈನಲ್ ಹೋಗುವಂತ ಅವಕಾಶ ಕೂಡ ಇದೆ. ಖಂಡಿತ ನೋಡಿ, ಇದರಲ್ಲಿ ವಿಜೇತರಾದವರು ನೇರ ಫೈನಲಿಗೆ ಈ ಸ್ಪರ್ಧೆ ಅಲ್ಲ, ಆಂಜನೇಯ ಕಡುಗೆ ಮುಂದಿನ ಸ್ಪರ್ಧೆ. ಇದರಲ್ಲಿ ವಿಜೇತರಾದವರು ನೇರ ಫೈನಲಿಗೆ, ಸೋತವರಿಗೆ ಮತ್ತೆ ಈ 4 ತಂಡಗಳಲ್ಲಿ ಆಡಿಕೊಂಡು ಮತ್ತೆ ದ್ವಿತೀಯ ಸ್ಪರ್ಧೆ ಆಡುವುದಕ್ಕೆ ಅವಕಾಶ. ಸೆಕೆಂಡ್ ಸೆಮಿಫೈನಲ್ ಆ ರೀತಿಯಲ್ಲಿ ಸ್ಪರ್ಧೆ ಮುಂದುವರಿಯಲಿಕ್ಕಿಲ್ಲ. ಮುಂದಿನ ಸ್ಪರ್ಧೆ ಕೂಡ ಹಾಗೆ, ಸೋತವರಿಗೆ ಅಂತರ ಕಡಿಮೆ ಆಗ್ತಾ ಇದೆ, ಗೆದ್ದವರಿಗೆ ಫೈನಲ್ ಹೋಗುವಂತ ಅವಕಾಶ ಉಜ್ವಲವಾಗಿದೆ. ಖಂಡಿತವಾಗಿಯೂ ಮೊದಲ ಸ್ಪರ್ಧೆಯಲ್ಲಿ ನೀರ್ಕಸಿ ವಿರುದ್ಧವಾಗಿ ಕಣ್ಣು ತೀರ್ಥ ಬಳಿಕ ಬೆರಿಪದ ವಿರುದ್ಧವಾಗಿ ಡಿ.ಕೆ. ಸುಧೀರ್ಬಳ ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ ಪಂದ್ಯಾಕೂಟದ ಅಂದರೆ ನಾಕೌಟ್ ಮಾದರಿಯ 17ನೇ ಸ್ಪರ್ಧೆಯಲ್ಲಿ ಬೆರಿಪದ ವಿರುದ್ಧವಾಗಿ ದತ್ತಕೃಪಾ ಸುಧೀರ್ಬಳ. ഫൈനൽ മത്സരത്തിന് തുല്യമായ രാജകീയ രംഗങ്ങളാണ് ഇവിടെ നടക്കുന്നത്. ഒരു ഭാഗത്ത് എസ്.കെ. കാസർഗോഡ്, ഒരു ഭാഗത്ത് വിസിലടിച്ച് കഴിഞ്ഞു പ്രിയമുള്ളവരെ. മറ്റൊരു പോരാട്ടത്തിനായി വിശ്വനാഥം മുടങ്ങിയ നേരം പ്രിയമുള്ളവരെ. അങ്ങനെ ഇതാ 2 കരുത്താർജിച്ച് വടംവലി മേഖല അറിയപ്പെടുന്ന ടീം തന്നെയാണ്. അങ്ങനെ ശ്വാസം മണ്ടക്കി പിടിച്ചുകൊണ്ട് കമ്പയെ ചേർത്ത് പിടിച്ചുകൊണ്ട് വിളിക്കുന്ന 2 ടീമുകൾ തമ്മിലുള്ള പോരാട്ടമാണ്. ಮೊದಲ ಅವಕಾಶವನ್ನ ಬಹಳ ಜಿದ್ದಾಜಿದ್ದಿನ ಹೋರಾಟವಾಗಿತ್ತು. ಈ ಬಾರಿ ಎರಡನೇ ಅವಕಾಶ ಬಹಳ ಸುಲಭದ ತುತ್ತಾಗುತ್ತಾ ಇದೆ ಯುವಕರ್ಸ್ KL14 ಎಸ್.ಕೆ. ಕಾಸರಗೋಡು ತಂಡಕ್ಕೆ. ಒಂದೆರಡು ಹೆಜ್ಜೆ ಸಾಗಿ ಬಂದರೆ ಸಾಕು. ಈ ಬಾರಿ ಕಾಸರಗೋಡು ನೇರವಾಗಿ ಫೈನಲ್ ತಲುಪುವಂತ ಅವಕಾಶಕ್ಕೆ. ಆದರೆ KL14 ಅವಕಾಶವನ್ನ ಬಿಟ್ಟುಕೊಡುತ್ತಾ ಇಲ್ಲ. ಇಲ್ಲಿಗೆ ಎಸ್.ಕೆ. ಕಾಸರಗೋಡು ಈ ಸ್ಪರ್ಧೆಯ ಫೈನಲ್ ಹಂತಕ್ಕೆ ತಲುಪಿದಂತಹ ತಂಡವಾಗಿ ಮೊದಲ ತಂಡವಾಗಿದೆ ಎಸ್.ಕೆ. ಕಾಸರಗೋಡು. ಬನ್ನಿ ಟೈಟಾನ್ಸ್ ಬಲೆ ಆಂಜನೇಯ ಬಲೆ. ನೀರ್ಕಚೆ ಅಂಡ್ ಆಂಜನೇಯ ಕಣ್ಣುವ ತೀರ್ಥ. ಇಲ್ಲಿ ಗಮನಿಸಿಕೊಳ್ಳಬೇಕಾದಂತಹ ವಿಷಯವಂತೆ ಹರ್ಷಣ್ಣ, ಸೋತವರು ಎಂಟನೇ ಸ್ಥಾನ, ಗೆದ್ದವರು ಅವಕಾಶವಿದೆ ಆ ರೀತಿಯಲ್ಲಿ. ಖಂಡಿತವಾಗಿ ಸೋತವರಿಗೆ 8ನೇ ಸ್ಥಾನ, ಗೆದ್ದವರಿಗೆ ಅವಕಾಶವಿರುವುದು ಎನ್ನುವುದು ಆ ರೀತಿಯಲ್ಲಿ ಗಮನಿಸಿಕೊಳ್ಳಿ. ವಿಶೇಷವಾಗಿ ಇಲ್ಲಿ ಹರ್ಷಣ್ಣ ಯಾವುದೇ ಒಂದು ವಿಶ್ರಾಂತಿಗಳು ಕೂಡ ಕೊಟ್ಟಿಲ್ಲ. ನಮ್ಮ ನಿರಂತರವಾದ ಸ್ಪರ್ಧೆ ಎಷ್ಟು ಗಂಟೆಗೆ ನಮ್ಮ ಮಕ್ಕಳಿಗಾಗಲಿ ಮಾತೆಯರಿಗಾಗಲಿ ಏನಾದ್ರೂ ಒಂದು ಮನೋರಂಜನೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಖಂಡಿತವಾಗಿಯೂ ಇದು ಪ್ರಕಾಶ್ ಮಾಸ್ಟರ್ ಪ್ಲಾನಿಂಗ್. ചുവപ്പും നീല ജേഴ്സി തമ്മിലുള്ള പോരാട്ടത്തിലാണ് പ്രിയമുള്ളവരെ. കിരനാടുകളുടെ ദക്ഷിണത്തിൽ അറിയപ്പെടുന്ന ടീമുകളുടെ ടീമാണ് ടൈറ്റാൻ. ഇവിടെ നിൽക്കുമ്പോൾ ഇവിടെ ഇതാ മറുഭാഗത്ത് ആഞ്ജനേയ കണ്ണുതീർത്തയാണ് കാസർഗോഡ് ജില്ലയിൽ അറിയപ്പെടുന്ന ടീമാണ്. ഒരു ഭാഗത്ത് ടൈറ്റാൻ ദീർഘ നിൽക്കുമ്പോൾ മറുഭാഗത്ത് ആഞ്ജനേയ കണ്ണുതീർത്തയാണ് നിൽക്കുന്നത്. പക്ഷേ ഓണം ಬಿಟ್ಟುಕೊಡುವುದಿಲ್ಲ ಆಂಜನೇಯ ಕಣ್ಮತೀರ್ಥ. ಎರಡು ತಂಡಗಳು ಬಲಿಷ್ಠವಾಗಿರುವಂತಹ ಸಮಾನ ಆಟಗಾರರು, ಸಮಾನ ತೂಕವುಳ್ಳಂತಹ ತಂಡಗಳಾಗಿದ್ದಾದ್ರೆ ನೇರವಾಗಿ ಬಾರಿ ಹಗ್ಗವನ್ನು ಬೆಳೆಸಿಕೊಳ್ಳುವಂತಹ ಟೈಟಾನ್ಸ್ ನೇರ್ಕೃಷಿ. ಗೆದ್ದವರಿಗೆ ಮುಂದೆ ಮುಂದೆ ಹೋಗುವುದಕ್ಕೆ ಅವಕಾಶಗಳಿದೆ. ಸೋತವರು ಇಲ್ಲಿ 8ನೇ ಸ್ಥಾನಿಕರಾಗಿ ನಿಲ್ಲಬಹುದು. ಆದರೆ ಇದು ಪ್ರಥಮ ಅವಕಾಶವಾಗಿದೆ. ಇನ್ನು 2 ಅವಕಾಶಗಳು ಇದೆ ಈ ಒಂದು ಕೂಟದಲ್ಲಿ. ಮತ್ತೆ ತಿರುಗಿ ಬೀಳುವಂತ ಸೂಚನೆ ಆಗುತ್ತಾ ಇದೆ ನೋಡಿ. ಆಂಜನೇಯ ಕಣ್ಮತೀರ್ಥ, ಆದರೆ ಟೈಟಾನ್ಸ್ ನೇರ್ಕೃಷಿ. ಒಂದು ಕಡೆ ದಕ್ಷಿಣ ಕನ್ನಡ, ಮತ್ತೊಂದು ಕಡೆ ಕಾಸರಗೋಡು ಜಿಲ್ಲೆಯ ತಂಡಗಳು. 2 ಪ್ರಬಲ ಹೋರಾಟದ ಪ್ರಬಲ ತಂಡಗಳು. ಬಿಟ್ಟು ಕೊಡುತ್ತಾ ಇಲ್ಲ ಅನುಭವಿ ಆಟಗಾರರ ಒಳಗೊಂಡಂತಹ 2 ತಂಡಗಳನ್ನ ಕಂಡು ಬರ್ತಾ ಇದೆ ಈ ಒಂದು ಅಂಕಣದಲ್ಲಿ. ಈ ಬಾರಿ ಹಗ್ಗ ಬೆಲ್ಲನೆ ಜಾರುತ್ತಾ ಇದೆ.
ನಿರ್ಗಜಿಕನಿಗೆ ಆದರೆ ಕಣ್ಣು ಬಿಟ್ಟು ಕೊಡ್ತಾ ಇಲ್ಲ. ಆ ಟೈಟಾನ್ಸ್ ನಿರ್ಗಜೆ ಮುಂದೆ 2 ಇಂಚು ಸಾಗಿ ಬಂದರೆ ಸಾಕು. ಈ ಬಾರಿ ಅಂಕದಲ್ಲಿ ಬಲಿಷ್ಠತೆಯನ್ನು ಕಂಡುಕೊಳ್ಳಬಹುದು. ಆದರೆ ಸ್ಪಷ್ಟವಾದ ಮೇಲ್ಗೈಯಾಗಿದೆ. ಮೊದಲ ಅವಕಾಶದಲ್ಲಿ ಟೈಟಾನ್ಸ್ ನಿರ್ಗಜೆ. ನಾನು ಅವಾಗ ಹೇಳಿದ ಹಾಗೆ ದಿನಾಲು ಮಾಡುವಂತಹ ಅಭ್ಯಾಸಗಳು ನೋಡಿ ಇಲ್ಲಿ ಬಹಳಷ್ಟು ಅನುಕೂಲವಾಗುತ್ತಾ ಇದೆ. ರಾತ್ರಿ ಹೊತ್ತಲ್ಲಿ ಮಾಡುವಂತಹ ಒಂದು ಪ್ರಾಕ್ಟೀಸ್ ಮೂಲಕವಾಗಿ ಹೊಳೆದಂತಹ ಈ ತಂಡಗಳನ್ನು ನೋಡ್ತಾ ಇದ್ದಾರೆ. ಬಹಳಷ್ಟು ತಂಡಗಳಿದೆ. ಇಲ್ಲಿ ಕಾಣಬಹುದು ಟೈಟಾನ್ಸ್ ನಿರ್ಗಜೆ. ಅದರಿಂದ ಆದಿಸಲು ಸುತ್ತವಾಗಿ ಮಾಡಿಬಂದ ಟೈಟಾನ್ಸ್ ನಿರ್ಗಜೆ ಮಾಡಿಬಂದ ನೆಟ್ಟವನ್ನು ಮಾಡಿರುವ ಹೋರಾಟದ ನಡೆಯುವ ತಯಾರಾಗಿರೋಣ ಅಂಚನೆಯ ಕಣ್ಣು ದೀಪ ಅನುಭವಿಸಿದೆ ನಿರ್ಗಜೆ. ವಿಜಯ ಕೇಳಿದ ಈ ಬಾರಿ ಕಣ್ಣತೀತ ತಂಡಕ್ಕೆ ಗೆಲ್ಲಲೇಬೇಕು ಈ ಬಾರಿ. ಕಾರಣ ಈ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದ್ರೆ ಇಲ್ಲಿ ಟೈಟಾನ್ಸ್ ನಿರ್ಗಜೆಯಾಗಿದೆ. ಕಣ್ಣತೀತ ತಂಡಕ್ಕೆ ಗೆಲ್ಲು ಅನಿವಾರ್ಯವಾಗಿದೆ. ಸ್ಥಿತಿಯಲ್ಲಿ ಆಂಜನೇಯ ಕಣ್ಣು ತ್ವರಿತವಾಗಿದೆ. ಈ ಬಾರಿ ಪ್ರಥಮ ಅವಕಾಶವನ್ನು ಗೆದ್ದಂತ ಟೈಟಾನ್ಸ್ ನಿರ್ಗಜೆಗೆ ಇಲ್ಲಿ 1 ಅವಕಾಶಗಳಿವೆ. ಒಂದು ವೇಳೆ ಆಂಜನೇಯ ಕಣ್ಣು ಗೆದ್ರೆ 3ನೇ ಸುತ್ತಿಗೆ ಬರುವಂತ ಅವಕಾಶಕ್ಕೆ ಟೈ ಬ್ರೇಕರ್ ಆಗಿದೆ. ಬಲೆ ಸುಧೀಂದ್ರ ಬಲೆ ಈಗ ಇದರಲ್ಲಿ ವಿಜೇತವಾದಂತಹ ತಂಡ ಕಡಂಬಾರು ಇರೋದ್ರೆ ಅದಲ್ಲ ಅನ್ಸುತ್ತೆ. ಕಡಂಬಾರು ಸೋದರಲ್ಲಿ ಹೇಳುತ್ತೆ ಸರ್ ಏನ್ ಮಾಡಿ ಹೇಳತ್ತೆ. ನೋಡಿ ಇಲ್ಲಿ ಗೆದ್ದಂತ ತಂಡ ಶಾಸ್ತ್ರಾಕೃಪ ಕಡಂಬಾರು ವಿರುದ್ಧವಾಗಿ ಸೋತವರಿಗೆ 7ನೇ ಸ್ಥಾನ ನಿಗದಿಯಾಗಿದೆ. ಆಂಜನೇಯ ಕಣ್ಣು ತೀರ್ಥ ಮತ್ತು ಟೈಟಾನ್ಸ್ ನಿರ್ಗಜೆಯಲ್ಲಿ ಗೆದ್ದವರು ಜಟಾಯು ಬಿಟ್ಟದ ವಿರುದ್ಧವಾಗಿ ಸೋತವರಿಗೆ 8ನೇ ಸ್ಥಾನ. ಇನ್ನೊಂದು ಕ್ವಾರ್ಟರ್ ಫಿನಾಲೆ ಕದನದೊಂದಿಗೆ ಆರಂಭಗೊಂಡಿದೆ. ಇಲ್ಲಿ ಕೃಪಾ ಸುಧೆಂಬಳವಾಗಿದೆ. ಓಂ ಶ್ರೀ ಬೇಲಿ ಪದವು ಮುನ್ನಡೆಗೆ ಬರ್ತಾ ಇದೆ. ಸ್ವಲ್ಪ ಮುನ್ನಡೆಗೆ ಬರ್ತಾ ಇದೆ ನೋಡಿ. ಓಂ ಶ್ರೀ ಬೇಲಿ ಪದವಾಗಿದೆ. ಈ ಅವಕಾಶವನ್ನ ಬಳಸಿಕೊಳ್ಳುತ್ತಾ ಬಿಟ್ಟುಕೊಳ್ಳುತ್ತಾ ನೋಡಬೇಕು. ಪ್ರಬಲ ತಂಡಗಳ ನಡುವೆ ಪ್ರಬಲ ಹೋರಾಟಗಳು. ಪ್ರತಿಷ್ಠೆಯ ಕಣವಾಗಿ ದತ್ತಕೃಪಾ ಟ್ರೋಫಿ 2025ರಲ್ಲಿ 2 ತಂಡಗಳಾಗಿ ಅರ್ಧದಾರಿಯನ್ನು ಕ್ರಮಿಸಿಕೊಂಡಾಗಿದೆ. ಬೇರೆ ಪದವು ಆದರೆ ಬಲಿಷ್ಠವಾಗಿರುವಂತಹ ಚಾತುರ್ಯತೆಯನ್ನ ಚಾಣಕ್ಷತೆಯನ್ನ ಕಂಡುಕೊಂಡಿರುವಂತಹ ದತ್ತಕೃಪಾ ಸುಧೀಂದ್ರವನ್ನ ತಿರುಗಿ ಬರುವಂತಹ ಸೂಚನೆ. ರಿವರ್ಸ್ ಆಗುತ್ತಾ ಈ ಬಾರಿ ಬೇರೆ ಪದದಿಂದ ಹಗ್ಗ ಈ ಬಾರಿ ರಿವರ್ಸ್ ಆಗಿ ಸುಧೀಂದ್ರದತ್ತ ಡಿಗೆಯ ತವರುತ್ತಾ ಇದೆ. ಇದು ದೀಪಾವಳಿ ಹಬ್ಬದ ಗಮನಾರ್ಹಗಳು. ಇಲ್ಲಿ ಒಂದಕ್ಕೊಂದು ಒಂದು ರೀತಿಯಲ್ಲೂ ತಂಡಗಳಿಂದ ಉಳಿಕೆಯಾಗಿರುವುದು. ಇಲ್ಲಿ ದತ್ತಕೃಪಾ ಸುಧೀಂದ್ರ ತನ್ನ ಅವಕಾಶವನ್ನ ಗಳಿಸಿಕೊಳ್ಳಲು ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅಲ್ಲಿ ಓಂ ಶ್ರೀ ಬೆರಿಪದದಿಂದ ಕೂಡ ತನ್ನ ರಣರೋಚಕವಾದ ತೀರ್ಪನ್ನ ಈ ಬಾರಿ ಹಗ್ಗ ಬರ್ತಾ ಇದೆ ಸುಧೀಂದ್ರಕ್ಕೆ. ಹಗ್ಗ ಸೆಂಟರ್ ಕೈಗೆ ಬರ್ತಾ ಇದೆ ನೋಡಿ. ತೀರ್ಪುಗಾರರ ಕೈಗಳು ಈ ಬಾರಿ ಮುನ್ನಡೆಯಲ್ಲಿ ಮುನ್ನಡೆಗೆ ಬರ್ತಾ ಇದೆ. ಬಂದ ಅವಕಾಶವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ನೋಡಿ. ಓಂ ಶ್ರೀ ಬೆರಿಪದವಾಗಿದ್ರಲ್ಲಿ ಅವಕಾಶವನ್ನ ತನ್ನ 2 ಕೈಗಳಲ್ಲಿ ಚಾಚಿಕೊಂಡು ಬಳಸಿಕೊಳ್ತಾ ಇದ್ದಾರೆ.
ಇಲ್ಲಿ ಸುರಂಗಲ ಈ ಬಾರಿ ಹೋಗ್ತಾರೆ This is the Singapore versus Berry Potter. ಎಂದಾದ ಮತ್ಸರ ವಿಧಾನ ಮತ್ಸರ. ಅವರನ್ನು ಫಸ್ಟ್ ಯಾರು ಬರಲಿಲ್ಲ ಆಗಿಂದ ಕಾರು ಕಾರು ರೆಡಿಯಾ ಆಗ್ತದಾ ready? ಎರಡನೇ ಅವಕಾಶ ಬೆರಿಪದವು ನಡುವಿನ ಸ್ಪರ್ಧೆಯಲ್ಲಿ ಸುರೇಮಳ ಮತ್ತು ಬೆರಿಪದವು ಪ್ರಥಮ ಅವಕಾಶಗಳು ಬಹಳ ಚಿತ್ತಾರ್ಜಿತ ಸ್ಪರ್ಧೆಯಲ್ಲಿ ರಣರೋಚಕ ಸ್ಪರ್ಧೆಯಲ್ಲಿ ಕಲಿಸಿಕೊಂಡಿದ್ದು ಸುರೇಮಳ ತಂಡ ಕೊನೆಯ ಅವಕಾಶದಲ್ಲಿ ಈ ಬಾರಿ ಅವಕಾಶಗಳು ನಿಧಾನವಾಗಿ ಸುರಂಗದತ್ತ ಧಾವಿಸ್ತಾ ಇದೆ ಮತ್ತು ನಿಧಾನವಾಗಿ ಬೆಳೆಸಿಕೊಳ್ಳುವಂತ ಹೀಗೆ ಸುರಂಗವಾಗಿದ್ದಲ್ಲಿ ಓಂ ಶ್ರೀ ಬೆರಿಪದವು ತನ್ನ ರಣರೋಚಕವಾಗಿ ಹೋರಾಟವನ್ನು ಮಾಡಿಕೊಳ್ತಾ ಇದ್ದಾರೆ. 490 ವಿಭಾಗದ ಸಮಾನ ಶಕ್ತಿಯಿಂದ ಸಮಾನ ಆಟಗಾರರ ಸಿಂಹಗರ್ಜನೆ ರಣರೋಚಕ ಸ್ಪರ್ಧೆಯು ಮುನ್ನಡೆಸುತ್ತಾಗ ಸೋತವರಿಗೆ 7ನೇ ಸ್ಥಾನ ನಿಧಾನವಾಗಿ ಹಂತವನ್ನು ಗಳಿಸಿಕೊಳ್ಳುವಂತಹ ಔಷಧಿ ಬೆರಿಪದವು ಬರ್ತಾರೆ ನೋಡಿ. ಅದ್ಭುತವಾದಂತಹ ಸ್ಪರ್ಧೆ ಇದು. 2 ಸತಿಗೆ ಹೋಗುವಂತ ಅವಕಾಶವಿತ್ತು. ಇಲ್ಲಿ ಓಂ ಶ್ರೀ ಬೆರಿಪದವು ಮುಂದಿನ ಸತಿಗೆ ಹೋದರೆ 7ನೇ ಸ್ಥಾನದಲ್ಲಿ ದತ್ತಕೃಪಾ ಸುರೇಮಳ್ಳ ಅಲ್ಲ ಬೆರಿಪದವು ಸಾರಿ ಒಂದೊಂದು ಟೈ ಬ್ರೇಕರ್. ಎಸ್ ಆಮೇಲೆ ಟೈ ಬ್ರೇಕರ್ ಬರ ಒಂದು ಸಮಬಲ ಬರಿಕೊಳ್ಳೆ ಒಂದು ಸಮಬಲಗಳಿದೆ ಬರಿಕೊಳ್ಳೆ. ಎಸ್ ಬಲೆ ಆಂಜನೇಯ ಬಲೆ ಟಾಸ್ ಬಲೆ ಬಲೆ ದಾನೇಶ್ವರಿಗೆ ಅರ್ಧತ್ಯ ದಾನೇಶ್ವರಿಗೆ ಈ ಬಾರಿ ಟೈಟಾನ್ಸ್ ವರ್ಸಸ್ ಕಿಶೋರ್. ಅದೃಷ್ಟದ ದಾನೇಶ್ವರಿಗೆ ಟೈಟಾನ್ಸ್ ನೇರವಾಗಿ ಪರವಾಗಿದೆ ನೋಡಿ. ಅದು ತನ್ನ ಗೆಲುವಿನ ವಿಷಯದ ಕಂಡುಕೊಂಡಂತ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 2 or die ಸ್ಥಿತಿಯಲ್ಲಿ ಇದೀಗ 2 ತಂಡಗಳು ಈ ಸ್ಪರ್ಧೆ ಮುಗಿದ ತರುವಾಯ ಮತ್ತೊಂದು
ಮುಂದಿನ ಸುತ್ತು ಶ್ರೀಪದವು ವರ್ಸಸ್ ಸುದ್ದಿಗಳ ನಡುವೆ ಈ ಟೈ ಬ್ರೇಕರ್ನಲ್ಲಿ ಯಾರಾಗಲಿದ್ದಾರೆ ಮುಂದಿನ ಸುದ್ದಿಗಳು ಗೆದ್ದವರಿಗೆ ಮುಂದಿನ ಸುತ್ತು, ಸೋತವರಿಗೆ 8ನೇ ಸ್ಥಾನ ಖಚಿತಪಡಿಸಿಕೊಳ್ಳುವಂತ ಸಂದರ್ಭ. ಹರೀಶ್ ಭಟ್ಲ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಆರಂಭಗೊಂಡಿದೆ ಟೂ ಆರ್ ಡೈಗಳ ಕದನದೊಂದಿಗೆ ಒಂದು ಕಡೆ ಟೈಟಾನ್ಸ್ ರೇಖಾಜಿ ಅವರ ಮತ್ತೊಂದು ಕಡೆ ಆಂಜನೇಯ ನಡುವಿನ ಸ್ಪರ್ಧೆಯಾಗಿದೆ. ಆಹಾ 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 ಆಂಜನೇಯ ಸ್ಟಾಪ್ ಒಂದು ನಿಮಿಷ ಅಲ್ಲ ಅಲ್ಲ ನಂಬರ್ 7 ಈಗ ಬರೋದು ನಂಬರ್ 7 ಹರೀಶ್ ಒಂದು ಪಾತ್ರೆ ನಮ್ಮ ನಂಬರ್ 7 ಅಂತ ಬಂತೆ ಪಾತ್ರೆ ಎಸ್ ಓಕೆ ಎಲ್ಲೇ ಪ್ರಾಯದ ಜವನೆ ಅದಕ್ಕೊಂದು ಲೆಕ್ಕದಿಂದ ಒಂದು ಮೊಮೆಂಟ ಕೊಟ್ಟು ನೆಟ್ಟಿದ್ದು ಬರ್ತಾರೆ ರೆಪಾಕ ಕೊಡ್ತಾರೆ ಚೇಂಜ್ ಕೊಟ್ಟು ಪೂರ ಇಲ್ಲ ಮುಂದಿನ ಸ್ಪರ್ಧೆಯಲ್ಲಿ ಬರುವಂತೆ ಜಟಾಯು ವಿಟ್ಟದ ವಿರುದ್ಧವಾಗಿ ಆಂಜನೇಯ ಕೆಟ್ಟವಾಗಿದ್ದ. ಬಹುಶಃ 2ನೇ ಬಾರಿಗೆ ಇವತ್ತು ಪಂಚಕೂಟದಲ್ಲಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದರು. ಕ್ವಾರ್ಟರ್ ಫೈನಲ್ಸ್ ಎಸ್ ಜಟಾಯು ವಿಟ್ಟ ಆಂಜನೇಯ ಕೆಟ್ಟೋಗಿದ್ದ. ಮುಂದಿನ ಸ್ಪರ್ಧೆಯಲ್ಲಿ ಗಮನಿಸಿಕೊಳ್ಳಿ, ಈ ತಂಡಗಳು ಕೂಡ ಪ್ರವೇಶ ದ್ವಾರವನ್ನು ಪ್ರವೇಶಿಸುವಂತೆ ಜಟಾಯು ವಿಟ್ಟ ಅಂಡ್ ಆಂಜನೇಯ ಕೆಟ್ಟೋಗಿದ್ದ. ಇದು ಇವಾಗ ಓಂ ಶ್ರೀ ದೀಪದ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುದೇವ. ಇದರಲ್ಲಿ ಗೆದ್ದವರು ಎಸ್ಕೆಬಿ ಕಡಂಬಾಗಿದ್ದವಾಗಿ ಸೆಣಸಾಡಲಿದ್ದಾರೆ. ಅದೇ ಹೌದು, ಇದರಲ್ಲಿ ಗೆದ್ದವರು ಶಾಸಕರ ವೀರಂಜನೆ ಕಡಂಬಾರ ವಿರುದ್ಧವಾಗಿ ಸೆಣಸಾಡಲಿಕ್ಕಿದೆ. ಗಮನಿಸಿಕೊಳ್ಳಿ, ಇದೀವಾಗ ಬೆರಿಪದವು ವಿರುದ್ಧವಾಗಿ ಸುದೇಪಳ. ಇದರಲ್ಲಿ ಗೆದ್ದವರು ನಮ್ಮ ಶಾಸಕ ವೀರಂಜನೆ ಕಡಂಬಾರ ವಿರುದ್ಧವಾಗಿ ಸೆಣಸಾಡಲಿಕ್ಕಿದೆ. ಗಮನವಿಟ್ಟಿಗೆ ಇಟ್ಕೊಳ್ಳಿ. ಸುದ್ದಿಗೆ ಬಂದಿದೆ ತಂಡಗಳು ಬರುವಂತೆ ಟೀಮ್ ಜಟಾಯು ವಿಟ್ಟ ಆಂಜನೇಯ ನೋಡಿ, ಗಮನಿಸಿಕೊಳ್ಳಿ, ಲಕ್ಕಿ ಡಿಪ್ ಕೂಪನ್ ಇನ್ನೂ ಕೂಡ ಬಾಕಿ ಇದೆ. ನಮ್ಮ ಸಂಘಾಟಕ ಸಮಿತಿಯವರು ಅದನ್ನ ತರುತ್ತಾ ಇಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ.
ಮುಂದಿನ ಸ್ಪರ್ಧೆ ಶಾಸಕ ಆಂಜನೇಯ ಕಡಬ ವರ್ಸಸ್ ಓಂ ಶ್ರೀ ಇವಾಗ ಆಂಜನೇಯ ಕಣ್ಣೋದಿದ್ದ ಜಟಾಯು ಎಸ್ സംഘഭൂമിയുടെ തൊഴിലാളികളില്ല 28 ടീമുകൾ മത്സരിക്കുന്ന പോരാട്ടത്തിലാണ് സംഘടിപ്പിക്കുന്ന അതിമനോഹരമായ ടൂർണമെന്റിലാണ് ഇനിയുള്ള 4 മത്സരങ്ങളാണ് ഈ ഒരു ടൂർണമെന്റിൽ. ഇതിപ്പോൾ കാണാം ആഞ്ജനേയ കണ്ടുകിട്ട ഒരു ഭാഗത്തെങ്കിൽ മറുഭാഗത്തിരിക്കുകയാണ് ജട്ടായി വിട്ട. കരുത്തന്മാരാണ് വടംവലിയുടെ വില്ലാളി വീരന്മാരാണ് രാജകുമാരന്മാരാണ് ജട്ടായു വിട്ട. അതുപോലെ തന്നെ ആഞ്ജനേയ കണ്ണുതീട്ട. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ತಂಡ ಒಂದು ಕಡೆಯಲ್ಲಿದೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಕಾಸರಗೋಡಿನ ಕಡಲ ಕಿನಾರೆಯ ತಂಡವಿದ್ರೆ ಅದು ನಮ್ಮ ಆಂಜನೇಯ ಕಣ್ಣುದೀಟ. ಮೊದಲ ಅವಕಾಶವನ್ನು ಜಟಾಯು ವಿಟ್ಲ ಗೆದ್ದುಕೊಂಡಿದ್ರೆ ಎರಡನೇ ಅವಕಾಶದಲ್ಲಿ ಈ ಬಾರಿ ಆಂಜನೇಯ ಕಣ್ಣುದೀಟ ಟು ಆರ್ ಡೈ. ಎಸ್, ಖಚಿತವಾಗಿ വീണ്ടും കരുത്ത് തെളിയുകയാണ്. 6ನೇ ಸ್ಥಾನ ಇಲ್ಲಿ ಕಾಣಬಹುದು ಆಂಜನೇಯ ಕಣ್ಣುದೀಟ. ಎಸ್, ಮುಂದೆ ಬನ್ನಿ. ಮುಂದಿನ 2 ತಂಡಗಳು ಕಡಬ ಶಾಸಕ ವೀರಾಂಜನೇಯ ಕಡಬ ವಿರುದ್ಧವಾಗಿ
ಓಂ ಶ್ರೀ ಎಸ್ 1 2 3 4 5 6 7 8 9 ಆಟಗಾರರು ಒಂದು ತಂಡದಲ್ಲಾದ್ರೆ ಮತ್ತೊಂದು ತಂಡದಲ್ಲಿ 1 2 3 4 5 6 7 8 9 ತಂಡ 9 ಆಟಗಾರರು ಮಾತ್ರ ಸುಮಾರಣ್ಣ ನಮ್ಮ ಅನ್ಲಿಮಿಟೆಡ್ 10 ಪ್ಲೇಯರ್ ಹೋಗುಜ 11 ಪ್ಲೇಯರ್ ಹೋಗುಜ 10 ಜನ ಸರ್ಕಾರಿ ಕೂಡ ಅದೇ ಎಸ್ ಜಪಂಡ ನಮಗೆ ಅನ್ಲಿಮಿಟೆಡ್ ಬಂದಾಗ ನಮ್ಮ ಆಪಂಜಿ ಆಯ್ಕೆ ಗೋಡೆಯಂತೆ ವ್ಯವಸ್ಥೆ ಮಾಡ್ತಿದ್ವಿ ರೆಡಿಯಾ ಶಾಸಕ ವೀರಾಂಜನೇಯ ಕಡಬಾವಿಯಲ್ಲಿ ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಿದ್ದ ಗಮನಿಸಿಕೊಳ್ಳಿ ಇನ್ನು 2 ಅವಕಾಶಗಳಿವೆ ಬಳಿಕ ಸ್ಪರ್ಧೆಗಳು ಮುಂದುವರಿಯುತ್ತದೆ ದಯವಿಟ್ಟು ಗಮನಿಸಿಕೊಳ್ಳಿ ಅದರ ಜೊತೆಯಲ್ಲಿ ನಮ್ಮ ಕೊನೆಯದಾಗಿ ಫೈನಲ್ ಸ್ಪರ್ಧೆಯ ವೇಳೆಯಲ್ಲಿ ಕಾಣಬಹುದು ಇಲ್ಲಿ ಲಕ್ಕಿ ಕೂಪನ್ ಡ್ರಾ ಕೂಡ ನಡೆಯಲಿದೆ ನೋಡಿ ಇಲ್ಲಿ ಕೆಲವೊಂದು ಟಿಕೆಟ್ಗಳು ಬಾಕಿ ಇದೆ ನಮ್ಮ ಸರ್ಕಾರದಿಂದ ನಿಮ್ಮ ಅಪಾಯ ಬರ್ತಾ ಇದೆ ದಯವಿಟ್ಟು ಟಿಕೆಟ್ ಅನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಚಂದ ನಡೆಸಿಕೊಳ್ಳಬೇಕು ಹೇಳ್ತಾ ಇದ್ದಾವೆ ದಯವಿಟ್ಟು ಟಿಕೆಟ್ ಬುಕ್ ಅನ್ನು ಪಡೆದವರು ಕೌಂಟರ್ ಫೈಲ್ ಅನ್ನು ಹಿಂದಿರಿಸಿಕೊಳ್ಳಿ ಇಲ್ಲಿ ಕಮಿಟಿಗೆ ಕೊಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅವಾಗಿಂದ ಹೇಳ್ತಾ ಇದ್ದಾರೆ ಟಿಕೆಟ್ ಪುಸ್ತಕವನ್ನು ಪಡೆದುಕೊಂಡವರು ನಮ್ಮ ಸಂಘಟನಾ ಸಮಿತಿಯವರ ಗಮನಕ್ಕೆ ಅದರ ಕೌಂಟರ್ ಫೈಲ್ ಅನ್ನು ಅಲ್ಲಿ ಕೌಂಟರಿಗೆ ತಲುಪಿಸುವಂತೆ ದಯವಿಟ್ಟು ಗಮನಿಸಿಕೊಳ್ಳಿ ಅವಕಾಶ ಶಾಸಕ ವೀರಾಂಜನೇಯ ಕಡಬಾವಿ ಗೆದ್ದುಕೊಂಡಿದೆ ಇದೀಗ 2ನೇ ಅವಕಾಶಕ್ಕಾಗಿ ಇಲ್ಲಿ ತ್ರಿಪರು ಕ್ರೀಡಾಂಗಣ ಬದಲಾವಣೆ ಮಾಡಿಕೊಂಡಿದ್ದಾರೆ ವೇದಿಕೆಗೆ
ನೋಡಿ ಪ್ರೀ ಕ್ವಾರ್ಟರ್ ಫೈನಲ್ ನಲ್ಲಿ ಸೆಣಸ ಆಗ್ತಾ ಇದೆ. ಈ ಬಾರಿ ಹಗ್ಗದಲ್ಲಿ ಬದಲಾವಣೆ ಇಲ್ಲ, ನಿರಂತರವಾಗಿ ಕಡೆಗೆ ಸಾಗಿ ಬರ್ತಾ ಇದೆ. ಆದರೆ ಬಲಿಷ್ಠವಾಗಿರುವಂತಹ ಓಂ ಶ್ರೀ ದೇವಪದವು ತಂಡ ಅದಕ್ಕೆ ತಡೆಯುತ್ತಾ ಮೂರನೇ ಸುತ್ತಿಗೆ ಬರುತ್ತಾ ಆದರೆ ಹಗ್ಗದಲ್ಲಿ ಬದಲಾವಣೆ ಇಲ್ಲ, ಸ್ಪಷ್ಟವಾಗಿ ಟೈ ಬ್ರೇಕರ್ ಇನ್ನೊಂದು ಸುತ್ತು. ಎಸ್ ಅಲ್ಲ ಏನು ರೆಫರೆನ್ಸ್ ಮುಖ್ಯ ಪುರಾತನತೆ. ಎಸ್ ರೆಡಿ. 3 ನಿಮಿಷ 5 ನಿಮಿಷ ರೇಟ್ ಇದೆ ನೋಡಿ. 2 ನಿಮಿಷ சாவச்சி டாஸ் பாட காமிக்கு போது அதே பிரதர்சனம் டாஸ் பாட காமிக்கு போது அடிப்படை சரியா இருந்தது. அது டாஸ் பாட அப்புறம் ஏறமா ವೀರಾಂಜನೇಯ ಕಡಂಬಾರ್ ಇಲ್ಲಿ 5ನೇ ಸ್ಥಾನದಲ್ಲಿ ಮುಂದಿನ ಸುತ್ತಿಗೆ ಇಲ್ಲಿ ಓಂ ಶ್ರೀ ಪದ ಎಸ್ ಮತ್ತೆ ವಿಶ್ರಾಂತಿ ಅಂತ
ಧ್ವನಿಯಲ್ಲಿ ಗಮನಿಸಿಕೊಳ್ಳಿ, ನಮ್ಮ ಧ್ವನಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಹೇಮಂತ್ ಅವರೇ. ನಾವು ಇಲ್ಲಿ 5, 6, 7, 8ನೇ ಸ್ಥಾನಕ್ಕೆ ಇರುವಂತಹ ಒಂದು ಶಾಸಕ ಫಲಕವನ್ನು ಇವಾಗ ನೀಡ್ತಾ ಇದ್ದೇವೆ. ಕಾರಣ ಸಮಯ ಬಹಳಷ್ಟು ಮೀರಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಪಂದ್ಯಾಕೂಟದಲ್ಲಿ 8ನೇ ಸ್ಥಾನವನ್ನು ಪಡೆದಂತಹ ಟೈಟಾನ್ಸ್ ನೀರಿಗಜೆ 8ನೇ ಸ್ಥಾನವನ್ನು ಪಡೆದಂತಹ ಟೈಟಾನ್ಸ್ ನೀರಿಗಜೆ ತಂಡದ ಆಟಗಾರರು ಅಂಕಣಕ್ಕೆ ಬರುವಂತೆ ದಯವಿಟ್ಟು ಗಮನಿಸಿಕೊಳ್ಳಿ. ಗೈಡಿಯರವರು ಟೈಟಾನ್ಸ್ ನೀರಿಗಜೆ ಆಟಗಾರರು ದಯವಿಟ್ಟು ಬನ್ನಿ. ಟೈಟಾನ್ಸ್ ನೀರಿಗಜೆ ತಂಡದ ಸರ್ವ ಆಟಗಾರರು ಈ ಒಂದು ಅಂಕಣಕ್ಕೆ ಬಂದು ನಮ್ಮ ಅತಿಥಿಗಳಿಂದ ಈ ಒಂದು ಶಾಸಕ ಫಲಕವನ್ನು ಸ್ವೀಕರಿಸುವಂತೆ ಕಾಣಬಹುದು. ಇಲ್ಲಿ ಶಾಸಕ ಫಲಕದ ಪ್ರಾಯೋಜಕರು ಸತೀಶ್ ಅರಿಗುಳ ಇವರು ಸ್ಪಾನ್ಸರ್ ಮಾಡಿದಂತಹ ಶಾಸಕ ಫಲಕವಾಗಿದೆ. ದಯವಿಟ್ಟು ಬನ್ನಿ. ಟೈಟಾನ್ಸ್ ನೀರಿಗಜೆ ಬಲ್ಲವಲ್ಲ ದಾಟಿ ನಮ್ಮ ಟೈಟಾನ್ಸ್ ನೀರಿಗಜೆ ಟೀಮ್ ಬಗ್ಗೆ ಟೈಟಾನ್ಸ್ ನೀರಿಗಜೆ ತಂಡಕ್ಕೆ ಸತೀಶ್ ಅರಿಗುಳ ಅವರ ಸ್ಪಾನ್ಸರ್ ಅಲ್ಲಿ ಬಂದಂತಹ ಈ ಒಂದು ಶಾಸಕ ಫಲಕವಾಗಿದೆ. ನೋಡಿ, ದೊಡ್ಡ ಚಪ್ಪಾಳೆ ಬರಲಿ. ಟೈಟಾನ್ಸ್ ನೀರಿಗಜೆ. ಅದೇ ರೀತಿ ಒಂದು ಪಂದ್ಯಾಕೂಟದಲ್ಲಿ 7ನೇ ಸ್ಥಾನವನ್ನು ಪಡೆದಂತಹ ನಮ್ಮ ಸಂಸ್ಥೆಯ ತಂಡ, ದ್ವಿತೀಯ ತಂಡ ದತ್ತಗ್ರಾಮ ಸುರೇಂಬಾಳ JK ಬ್ರದರ್ಸ್ ಸುರೇಂಬಾಳ ಬನ್ನಿ. ಶಾರದೆ MDS ಬಾಯಾರ್ ಇವರು ಸ್ಪಾನ್ಸರ್ ಮಾಡುವಂತಹ ಈ ಒಂದು ಅಂಕಣಕ್ಕೆ ಈ ಒಂದು ಶಾಸಕ ಫಲಕವನ್ನು ಪಡೆದುಕೊಳ್ಳುವಂತೆ, ಅಂದ್ರೆ 7ನೇ ಸ್ಥಾನಕ್ಕೆ ಇರುವಂತಹ ಈ ಒಂದು ಶಾಸಕ ಫಲಕವಾಗಿದೆ. ಒಳ್ಳೆಯದು. ಹಲೋ, ಎಸ್. ಅದೇ ರೀತಿ ಈ ಒಂದು ಪಂದ್ಯಾಕೂಟದ 6ನೇ ಸ್ಥಾನವನ್ನು ಗಳಿಸಿದಂತಹ ಆಂಜನೇಯ ಶಾಸಕೃಪ ವೀರಾಂಜನೇಯ ಕಡವಾಳ್ ಶಾಸಕೃಪ ವೀರಾಂಜನೇಯ ಕಡವಾಳ್ ತಂಡದ ಆಟಗಾರರು ದಯವಿಟ್ಟು ಗಮನಿಸಿಕೊಳ್ಳಿ. ಆದಷ್ಟು ಬೇಗ ಬನ್ನಿ, ಎಲ್ಲ ಆಟಗಾರರು ಬನ್ನಿ. ಈ ಒಂದು ಶಾಸಕ ಫಲಕವನ್ನು ಪಡೆದುಕೊಳ್ಳುವಂತೆ ಜ್ಯೇಷ್ಠ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಫರ್ನಿಚರ್ ಪೈವಳಿಗೆ ಇವರ ಪ್ರಾಯೋಜಕದಲ್ಲಿ ಒಂದು 5ನೇ ಸ್ಥಾನಕ್ಕೆ ಇರುವಂತಹ ಈ ಒಂದು ಶಾಸಕ ಫಲಕ ಶಾಸಕ ವೀರಾಂಜನೇಯ ಕಡಂಬ ತಂಡ. ನೋಡಿ, ಗಮನಿಸಿಕೊಳ್ಳಿ, ಯಾವ ತಂಡದ ಆಟಗಾರರು ಹೋಗುವಂತಿಲ್ಲ. ಯಾಕೆ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ಪ್ರೋತ್ಸಾಹದ ಇಂಡಿವಿಜುವಲ್ ಪ್ರೈಸಸ್ ಗಳಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಈ 8 ತಂಡಕ್ಕೆ ಇಂಡಿವಿಜುವಲ್ ಪ್ರೈಸಸ್ ಇದೆ. 8 ತಂಡದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇರಬಹುದು ಅಂತ ಕಾಣುತ್ತೆ, ಇಂಡಿವಿಜುವಲ್ ಪ್ರೈಸಸ್ ಇರಬಹುದು ಅಂತ ಕಾಣುತ್ತೆ. ಆದ ಕಾರಣ ಎಲ್ಲ ಉಳಿದ ಎಲ್ಲ ಈಗ 4 ಶಾಸಕ ಫಲಕವನ್ನು ಕೊಟ್ಟಿದ್ದೇವೆ. ಈ ಒಂದು ತಂಡದ ಸದಸ್ಯರು ದಯವಿಟ್ಟು ನಿಂತುಕೊಳ್ಳಿ. ಈ ಒಂದು ಫೈನಲ್ ಸ್ಪರ್ಧೆ ಮುಗಿದ ಬಳಿಗೆ ಹೋಗಿ ಯಾಕೆ ಹೇಳಿದ್ರೆ ಇಲ್ಲಿ ಕೆಲವೊಂದು ಇಂಡಿವಿಜುವಲ್ ಪ್ರೈಸಸ್ ಇದೆ, ಅದು ಯಾರಿಗೆ ಸಿಗುತ್ತದೆ ಗೊತ್ತಿಲ್ಲ, ಅದನ್ನು ಕೂಡ ಪಡೆದುಕೊಂಡು ಹೋಗಿ. ಮೊದಲ ಆಟಗಾರ, 2ನೇ ಆಟಗಾರ ಈ ರೀತಿಯಾಗಿ ಇದ್ರೆ ಖಂಡಿತವಾಗ್ಲೂ ಸಿಗಬಹುದು ಗೊತ್ತಿಲ್ಲ. ಯಾವ ರೀತಿಯಾಗಿ ಸಂಘಟನೆಗಳು ಅದನ್ನು ನಿರ್ಣಯ ಮಾಡ್ತಾರೆ ಇದು ಕೂಡ ನಿರ್ಧಾರವಾಗಿಲ್ಲ. ಮಾಡಿ ಜಟಾಯು ಸೆಮಿಫೈನಲ್
ಸ್ಪರ್ಧೆ ಅಲ್ವಾ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. That is the quarter final ಜಟಾಯುವೆಟ್ಟ and ವಂಶಿ ಬೇರಿಪದ. ಇದಾದ ಬಳಿಕ ಮತ್ತೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗಾಗಿ ಯೋಗದ ಸ್ಕೇಲ್ 14 ವಿರುದ್ಧವಾಗಿ ಇಲ್ಲಿ ಯಾರು ಗೆಲ್ಲುತ್ತಾರೋ ಅವರು ದ್ವಿತೀಯ ಫೈನಲ್ ಸ್ಪರ್ಧೆ ಆಡ್ತಾರೆ. ಎಸ್ ರೆಡಿ. ಸ್ಪರ್ಧಾಂಗದ ದಕ್ಷಿಣ ಕನ್ನಡದ ಮಿಶ್ರತಂಡವಾಗಿರುವಂತಹ ಟೀಮ್ ಜಟಾಯು ಮುಕ್ತ. ದರ್ಶನ ಕಳೆದ ಒಂದು ತಿಂಗಳ 2 ಬಹುಮಾನವನ್ನ ಪಡೆದಂತಹ ತಂಡವಾಗಿದೆ ಜಟಾಯುವೆಟ್ಟ. 2 ಪ್ರಶಸ್ತಿಗಳನ್ನು ಪಡೆದ ತಂಡವಾಗಿದೆ ಜಟಾಯುವೆಟ್ಟ. ಮತ್ತೊಂದು ಕಡೆಯಲ್ಲಿ ಕೂಡ ಬಹುಮಾನ ಪಡೆದ ತಂಡವಾಗಿದೆ ಜಟಾಯುವೆಟ್ಟ. ಈ ಬಾರಿ ನಮ್ಮ ಈ ಒಂದು ಸುಜಗಳ ಅಂಕಣದಲ್ಲಿ ಈ ಬಾರಿ ಕ್ವಾರ್ಟರ್ ಫೈನಲ್ ಆಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆಟದ ಮ್ಯಾಚ್ 10 ಗಂಟೆಯಲ್ಲಿ 6 ಗಂಟೆ ಉಂಟು. ಇತ್ತರಂತೆ ಅಲ್ಸಲ್ಲ ಹೋಗಲ್ಲ ಕಾಣೆ ಹೋಗಿ ಮ್ಯಾಚ್ 10 ಗಂಟೆಗೆ ಹೋಗ್ತಾರೆ. 6 ಗಂಟೆಗೆ ಹೋಗಿ 6 ಗಂಟೆಗೆ ಎಸ್ ಬೆರಿಪದ ತಂಡದ ಆಟಗಾರರು ಆಕ್ರಮಣವಾಗುತ್ತಾ ಇದೆ. ನಮ್ಮ ಓಲಿನ ತಂಡ ಕಾಣಬಹುದು ಇಲ್ಲಿ ವಂಶಿ ಬೆರಿಪದ ತಂಡದ ಆಟಗಾರರ ಆಕ್ರಮಣವಾಗುತ್ತಾ ಇದೆ. That is the quarter final of the tournament. ಗೆದ್ದವರಿಗೆ ಸೆಮಿಫೈನಲ್ ಅವಕಾಶ. ಖಂಡಿತವಾಗಿ ಸೋತವರಿಗೆ ಇಲ್ಲಿ 4ನೇ ಸ್ಥಾನ. 4ನೇ ಸ್ಥಾನಕ್ಕೆ ಉಳಿಯಬಹುದು. ಬೇಜಾರಿಲ್ಲ, ಒಂದು ಬಹುಮಾನವನ್ನ ಅಷ್ಟೇ ಒಂದು ನಗದು ಬಹುಮಾನ ಜೊತೆಯಲ್ಲಿ ಸ್ವಾಗತ ಪದಕ. ಜೊತೆಗೆ ಎಲ್ಲಾ ತನ್ನ ಉಳಿಕೆಯಾದಂತಹ 8 ತಂಡಗಳು ಕೂಡ ಆಟಗಾರ ಇರಬೇಕು. ಖಂಡಿತವಾಗಿ ಯೋಚನೆ ಮಾಡಿದಂತೆ ಅವಾಗ ಹೇಳಿದಾಗ ಇಂಡಿವಿಜುವಲ್ ಪ್ರೈಸಸ್ ಇದ್ರೆ ಅದು ಬಹುಮಾನ ಅದು ಫೈನಲಿಗೆ ಒಂದು ತಂಡಕ್ಕೆ ಮಾತ್ರವಲ್ಲ ಎಲ್ಲಾ ತಂಡವನ್ನು ನೋಡಿಕೊಳ್ಳಬಹುದು. ಹೌದು, ಒಂದು ಕುತೂಹಲ ನಮ್ಮ ಸಂಘಟಕ ಸಮಿತಿ ತೀರ್ಮಾನ ಹೌದು. ಆದ ಕಾರಣ ಯಾವ ತಂಡಗಳು ಕೂಡ ಹೋಗ್ಬೇಡಿ. ಒಟ್ಟು 9 ಆಟಗಾರರಿಗೆ ಇರ್ಬೋದು. ಜಟಾಯುವೆಟ್ಟ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ವಂಶಿ ಬೇರಿಪದ ತಂಡಗಳ ನಡುವೆ ಉದಾಸೆ ಮತ್ತೆ ಮುಂದೆ ದ್ವಿತೀಯ ಸೆಮಿಫೈನಲ್ ಆಡೋದಕ್ಕೆ ಯುಗದ KL ಪಟೀಲ ಆಟಗಾರರಲ್ಲಿ. ಎಸ್ ರೆಡಿ ಓಕೆ. ದ್ವಿತೀಯ ಸೆಮಿಫೈನಲ್ ಆಡೋದಕ್ಕೆ ಯುಗದ KL ಪಟೀಲ ತಂಡದ ಆಟಗಾರರು ತಯಾರಿಕೆಯಲ್ಲಿ ಸಿದ್ಧತೆಯಲ್ಲಿದ್ದಾರೆ. ಅವರು ನಿದ್ದೆಯಲ್ಲಿದ್ದಾರೆ. ನಿದ್ದೆಯೆಲ್ಲ ಬಿಟ್ಟು ಹೋಯ್ತು ಅವರಿಗೆ. ಯಾಕಂದ್ರೆ SK ಕಾಸರಗೋಡು ಅವರು ನಿದ್ದೆಯಿಂದ ಎದ್ದು ಮತ್ತೆ ನಿದ್ದೆ ಮಾಡಿದ್ದಾರೆ. ಎಸ್ ಕಾಣಬಹುದು ಇಲ್ಲಿ ವಂಶಿ ಬೇರಿಪದ ವಿರುದ್ಧವಾಗಿ ಜಟಾಯುವೆಟ್ಟ. 1 2 3 6 9 ಆಟಗಾರರು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅದೇ ರೀತಿಯಲ್ಲಿ 9 ಆಟಗಾರರನ್ನು ಸೇರಿಸಿಕೊಂಡು ಕಾಣಬಹುದು ಇಲ್ಲಿ.
ಮೊದಲ ಸೆಟ್ಟರ್ನ ತೆಗೆದುಕೊಂಡಿದ್ದ ಜಟಾಯು ಬಿಟ್ಟ. ಅವಕಾಶಗಳು ಇನ್ನೂ ಇದೆ ತಂಡಕ್ಕೆ, ಗಮನಿಸಿಕೊಳ್ಳಿ ವಂಶಿ ಬಲಿಪರು. ನೋಡಿ ಮುಂದೆ ಇಲ್ಲಿ ಗೆದ್ದವರಿಗೆ ದ್ವಿತೀಯ ಸೆಮಿಫೈನಲ್ ಯೋಗದಸ್ತಿಯಲ್ಲಿ ಕೊಟ್ಟಿದ ವಿರುದ್ಧವಾಗಿ ನಡೆಯಲಿದೆ. ಅದಾದ ಬಳಿಕ ಪಂದ್ಯಕೂಟದ ಫೈನಲ್ ಸ್ಪರ್ಧೆ. ಒಂದು ಕಡೆ ಗಮನಿಸಿಕೊಂಡರೆ ವಿಜೇತರಿಗೆ 6,000 ರೂಪಾಯಿ ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಮೂಲಕ ದ್ವಿತೀಯ ಸ್ಥಾನಿಗಳಿಗೆ 4,000 ರೂಪಾಯಿ ಜೊತೆಯಲ್ಲಿ ಶಾಶ್ವತ ಮೂಲಕ ದ್ವಿತೀಯ ಸ್ಥಾನಿಗಳಿಗೆ 2,000 ಜೊತೆಯಲ್ಲಿ ಶಾಶ್ವತ ಮೂಲಕ ಚತುರ್ಥ ಸ್ಥಾನಿಗಳಿಗೆ 1,000 ರೂಪಾಯಿ ಜೊತೆಯಲ್ಲಿ ಶಾಶ್ವತ ಫಲಕ. ನಾವೊಂದು 250 ಆಟಗಾರರು ಈಗ ಒಂದು ಸುಮಾರು 70 ಆಟಗಾರರು ಉಳಿಕೆಯಾಗಿದ್ದಾರೆ. 75 ಖಂಡಿತವಾಗಿ ಕಾಣಬಹುದು. ಇಲ್ಲೇ ಕಾಣ್ತಾ ಇದ್ದಾರೆ ಕ್ವಾರ್ಟರ್ ಫೈನಲ್ 18 ಆಟಗಾರರಿದ್ದಾರೆ. 9, 18 ಆಟಗಾರರು. ಅದೇ ರೀತಿ ನಾವು ಫೈನಲ್ ಹೌದು 80 ಆಟಗಾರರು ಈಗ ಕ್ವಾರ್ಟರ್ ಫೈನಲ್ ಪ್ರಶಸ್ತಿಗೆ ಬಂದಿದ್ದಾರೆ. ಖಂಡಿತವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಪ್ರಶಸ್ತಿಯ ಸುತ್ತಿಗೆ ಆಯ್ಕೆಯಾಗಿದೆ. ಅದರಲ್ಲಿ 80 ಆಟಗಾರರಲ್ಲಿ 9 ಆಟಗಾರರಿಗೆ ಒಂದು ವೈಯಕ್ತಿಕ ಬಹುಮಾನವಿದೆ. ಖಂಡಿತವಾಗಿಯೂ ಎಸ್ ನೋಡಿ, 90 ಆಟಗಾರರಲ್ಲಿ 9 ಆಟಗಾರರಿಗೆ ವೈಯಕ್ತಿಕ ಬಹುಮಾನವಿದೆ. ನೋಡಿ ಅದು ಯಾವುದೆಲ್ಲ ಜನ, ಪ್ರಥಮ ಆಟಗಾರ, ದ್ವಿತೀಯ ಆಟಗಾರ ಆ ರೀತಿಯಾಗಿ ಇರಬಹುದು. ಬಹುಶಃ ಬೆಸ್ಟ್ ಲಾಕರ್, ಬೆಸ್ಟ್ ಹ್ಯಾಂಡ್ ಪ್ರಥಮ ಆಟಗಾರ, ದ್ವಿತೀಯ, ತೃತೀಯ ಆ ರೀತಿಯಾಗಿ ಇರಬಹುದು ಅನ್ನೋ ಕೌತುಕ ಇದೆ. ಖಂಡಿತ ಯಾವ ರೀತಿಯಾಗಿ ನೋಡಿದ ಸಂಘಟನೆ ಹೋರಾಟಕ್ಕೆ ಸಿದ್ಧರಾಗುತ್ತಾ ಸನ್ನಿವೇಶದಲ್ಲಿ ಕಾಣಬಹುದೇ ನಮ್ಮ ಜಟಾಯುತ. ಆದರೆ ಬಿಟ್ಟುಕೊಳ್ಳುತ್ತಾ ಇಲ್ಲ. ಸೆಂಟರ್ ಲೈನ್ ಇಂದ ಆರಂಭಗೊಂಡಂತ ಸ್ಪರ್ಧೆ ಬಿಸಿಲ ಗಮನದೊಳಗಿದಾಗ ಸೆಂಟರ್ ಲೈನ್ ಎದುರು ಮಾಡಿ ಹಗ್ಗವನ್ನ ಟೀಮ್ ಜಟಾಯು ನಿಧಾನವಾಗಿ ಸಾಗಿಸ್ತಾ ಇದೆ. ನೋಡಿ, ಬಲಿಷ್ಠವಾಗಿರುವಂತಹ ಬಲಿಷ್ಠ ಕರೆಗಳ ಏನು ತಂಡಗಳು ಒಂದು ಕಡೆ ಓಂ ಶ್ರೀ ಬರುವಾಗ ವಿಶ್ವಾಸಕ್ಕೆ ಮತ್ತೊಂದು ಕಡೆ ಟೀಮ್ ಜಟಾಯು ಬೆಟ್ಟ ತಂಡದ ಪರವಾಗಿದೆ. ಅವಕಾಶಗಳಲ್ಲಿ ಮೊದಲಾಗಬೇಕು ಆಡುವುದಕ್ಕಲ್ಲ, ಜೊತೆ ಮತ್ತೊಂದು ಅವಕಾಶವಿದೆ. ಅವಕಾಶಕ್ಕೆ ಒಂದು ಸ್ಪರ್ಧೆ. ಆದರೆ ಇಲ್ಲಿ ಜಟಾಯು ಬಿಟ್ಟು ಬರ್ತಾ ಇಲ್ಲ. ಜಟಾಯು ಬಿಟ್ಟು ಬರ್ತಾ ಇಲ್ಲ. ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ. ಇಲ್ಲಿ 4ನೇ ಸ್ಥಾನದಲ್ಲಿ ಓಂ ಶ್ರೀ ಬೆಳ್ಳಿಪರ್ವತ. ಅಭಿನಂದನೆಗಳು, ಧನ್ಯವಾದಗಳು. ಜಟಾಯು ಬಿಟ್ಟಾದ್ರಿಂದ ಇಲ್ಲಿ ದ್ವಿತೀಯ ಸೆಮಿಫೈನಲ್ ಆಡುವುದಕ್ಕೆ ಯೋಗದಸ್ತಿಯಲ್ಲಿ ಕೊಟ್ಟಿನ ವಿರುದ್ಧವಾಗಿ ಬಹುಶಃ 1-2 ನಿಮಿಷಗಳು ಬೇಕಾಗ್ಬೋದು. ಶರ್ಮಾ ಖಂಡಿತವಾಗಿ ಒಂದು ಕಡೆಯಲ್ಲೇ ಜಟಾಯು ಬಿಟ್ಟ, ಮತ್ತೊಂದು ಕಡೆಯಲ್ಲಿ ಯೋಗದಸ್ತಿಯನ್ನು ಕೊಟ್ಟಿನ. ಸೆಕೆಂಡ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್. ಇದಾದ ಬಳಿಕ ಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು. ಇದೀಗ ತಾನೇ ಎಸ್ಕೆ ಕಾಸರಗೋಡು ಫೈನಲ್ ಸ್ಪರ್ಧೆಗೆ ತೆರಗಡೆ. ಇಲ್ಲಿ ಯಾರು ಗೆಲ್ಲುತ್ತಾರ ಅವರು ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಫೈನಲ್ ಸ್ಪರ್ಧೆಯಲ್ಲಿ ಸೆಣಸಾಡಲಿದ್ದಾರೆ. ಸೋತವರಿಗೆ ಇಲ್ಲಿ 3ನೇ ನಗದು ಬಹುಮಾನ 2,000 ಜೊತೆಯಲ್ಲಿ ಶಾಶ್ವತ ಪದಕ. ಮತ್ತೆ ಇಲ್ಲಿ ತೀರ್ಪುಗಾರ ಪ್ರಕಾಶ್ ಅವರ ಸಿದ್ಧತೆಯಲ್ಲಿ
ಮೊದಲು ಲತೀಶ ಸುರೇಬಲಾವು ಸಿದ್ಧತೆಯಲ್ಲಿ ಉದ್ಘೋಷಕರು ದರ್ಶನ್ ಕಂಡೋಗಿದ್ದ ಒಬ್ಬರು ಸಿದ್ಧತೆ. ಎಸ್ ರೆಡಿ? ಎಸ್ இரண்டாவது செமிஃபைனல் போராட்டமான பிரியமுள்ளவர ஒரு ഭാഗത്ത് കർണാടകയിലെ ടീമാണ് ജടായു ടീമിൽ മറുഭാഗത്ത് ആസ്ട്രേലിയയുടെ ജനപുത്രന്മാരാണ്. ഇവരുടെ സ്കെയിൽ കൊടിൻ തമ്മിലുള്ള മത്സരത്തിലാണ് നിൽക്കുന്നത്. രണ്ടാം സെമിഫൈനലാണ് നിൽക്കുന്നത്. ഇവർ പോട്ടിൽ നിന്ന് രണ്ടാം സെമിഫൈനലാണ്. സൂപ്പർ സെമിഫൈനലിൽ എതിരാളിയായിട്ടുള്ള ടീമാണ് KL യുവൻസ്. ಕಳೆದ ಉತ್ತರ ಸ್ಪರ್ಧೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಬಗ್ಗೆ ಜಟಾಯು ವ್ಯಕ್ತವಾದ ಎಲ್ಲೇ ಕಳೆದ ಒಂದು ಸ್ಪರ್ಧೆಯಲ್ಲಿ ಸೂಪರ್ ಸೆಮಿಯಲ್ಲಿ ಸೋತುಕೊಂಡು ಅಲ್ಲಿ ಬಹುಶಃ ಒಂದು ಅರ್ಧಗಂಟೆವರೆಗೆ ವಿಶ್ರಾಂತಿ ತಂಡವಾಗಿರಲಿ ಯುವದಸ್ಗೆ ನೋಡಿ ಈ ಬಾರಿ ಅಂಕಣದಲ್ಲಿ ಫಿನಿಕ್ಸ್ ಅಕ್ಕಿಯನ್ನು ತೆಗೆದುಕೊಂಡ ತಂಡವಾಗಿದೆ. ಟೀಮ್ ಜಟಾಯು ವಿಫಲವಾಗಿದೆ. ಇಲ್ಲಿ ರಣತಂತ್ರಗಳನ್ನು ರೂಪಿಸಿಕೊಂಡು ಬಂದ ತಂಡವಾಗಿದೆ ಈ ಯುವದಸ್ಗೆ. ಮತ್ತೆ ಬದಲಾಗುತ್ತಾ ನೋಡಲಿಕ್ಕಿದೆ. ಜಟಾಯು ಮತ್ತೆ ತಿರುಗಿ ಬೀಳುತ್ತಾ ನೋಡಲಿಕ್ಕಿದೆ. ಆದರೆ ಯೋಗದ ಸ್ಕೈ ಎಲ್ಲ ಪಟೇಲ ಒಂದೇ ಒಂದು ಯೋಗದ ಸ್ಕೈಲ್ ಪಡೆದ ಮತ್ತೊಂದು ಅವಕಾಶವನ್ನು ಗೆದ್ದುಕೊಂಡಿದೆ. ആദ്യ സെറ്റ് വിജയിച്ചിരിക്കുകയാണ് യുവപ്രദർശ് KL 14. രണ്ടാം സെറ്റിന് വേണ്ടി ഈ തവണ ഗ്രൗണ്ട് മാറി ഏതാണ് വിജയിക്കുന്നത്? അവസാനത്തെ വിജയം ആർക്കാണ്? ಮೊದಲ ಅವಕಾಶವನ್ನು ಗೆದ್ದುಕೊಂಡಿದ್ದ ಯುವಸ್ KL 14. ಇಲ್ಲಿ ಕಾಣಬಹುದು ಅವಕಾಶಗಳಿದೆ. ಇಲ್ಲಿ ಗೆದ್ದವರು ಮತ್ತೆ ದರ್ಶನ ಇಲ್ಲಿ ಯುವಸ್ KL 14 ಗೆದ್ರೆ ನಾವು ನೋಡಿದಾಗೆ ಸೂಪರ್ ಸೆಮಿಯಲ್ಲಿ SK ವಿರುದ್ಧವಾಗಿ ಮತ್ತೆ ಮಗದೊಮ್ಮೆ ಎರಡು ತಂಡಗಳು ಮತ್ತೆ ಮುಖಾಮುಖಿಯಾಗಿ ಭೇಟಿಯಾಗಲಿದೆ. SK ಕಸ್ತರಿಗಳ ವಿರುದ್ಧವಾಗಿ ಯುವಸ್ KL 14 ಇಲ್ಲಿ ಗೆದ್ದುಕೊಂಡರೆ ಮಾತ್ರ ಅವರು ಅದರಲ್ಲಿ ಜಟಾಯು ಬಿಟ್ಟೋಗಿದೆ. ಒಂದು ಅವಕಾಶವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ. ಒಂದು ವೇಳೆ ಜಟಾಯು ಬಿಟ್ಟ ಗೆದ್ದುಕೊಂಡ್ರೆ SK ವಿರುದ್ಧವಾಗಿ ಪ್ರಥಮವಾಗಿ ಸೆಣಸಾಡಿದ್ದಾರೆ. ಮುಖಾಮುಖಿ ಆಗಿಲ್ಲ ಎರಡು ತಂಡ. ಖಂಡಿತವಾಗಿ ಹೌದು. ಆದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ KL 14 ನೋಡ್ಲಿಕ್ಕಿದೆ. ಇಲ್ಲಿ ಜಟಾಯು ಬಿಟ್ಟ ಕಳೆದ ಒಂದೆರಡು ಮೂರು ಸ್ಪರ್ಧೆಯಲ್ಲಿ ನಿರಂತರವಾಗಿ ಗೆದ್ದು ತಂಡವಾಗಿ ನೋಡ್ತಾ ಇದ್ದೇವೆ. ನಿರಂತರ ಪರಿಶ್ರಮ ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದೆ. ಯಾಕೆಂದ್ರೆ ಫಿನಿಕ್ಸ್ ಅಂಕಿ ಅಂತ ಹೇಳ್ತಾರೆ. ಒಮ್ಮೆಲೆ ಹಾರಿ ಬರುವುದು. ಅದೇ ರೀತಿಯಾಗಿ ಜಟಾಯು ಬಿಟ್ಟರು ಕೂಡ ಕೆಳಗಿದ್ದಂತ ತಂಡ ಮೇಲೆ ಬಂದು ಈ ರೀತಿ ಹಂತಕ್ಕೆ ತಲುಪಿದೆ. ಖಂಡಿತವಾಗಿಯೂ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿದೆ. ಖಂಡಿತವಾಗಿಯೂ ಪರಿಶ್ರಮ ಅಂತ ಹೇಳಬೇಕು. ದಿನ ಮಾಡುವಂತಹ ಒಂದು ಅಭ್ಯಾಸ ಖಂಡಿತವಾಗಿಯೂ. ನಮ್ಮ ತಂಡದ ಮಕ್ಕಳಿದ್ದಾರೆ. ಆ ಅಣ್ಣನವರು ಅವರು ಖಂಡಿತವಾಗಿಯೂ ಲಾಂಕರ್ ಆಗಿರ್ತಾರೆ. ಖಂಡಿತವಾಗಿಯೂ 500-600 kg ಭಾಗದಲ್ಲಿ ಲಾಂಕರ್ ಮಾಡುವಂತಹ ಆಟಗಾರ. ರೆಡಿಯಾ? ಎಂಚ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಯುವಸ್ KL 14 ಆದ ಇಲ್ಲಿ ಮೊದಲ ಅವಕಾಶವನ್ನು ಕೈಯನ್ನು ಬಿಟ್ಟದ ತಂಡವಾಗಿದೆ ಜಟಾಯು. ಇಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವುದಕ್ಕೆ ರಂಗದಾಗಿಸಿಕೊಳ್ಳುವುದಕ್ಕೆ ಅದ್ಭುತವಾದ ಪ್ರದರ್ಶನವನ್ನು ಮಾಡ್ತಾ ಇದೆ ಜಟಾಯು. ಕೊನೆಯ ಪತ್ತಲಿಗೆ ಉಪಯೋಗಿಸಿಕೊಳ್ತಾ ಇದೆ ಟೀಮ್ ಜಟಾಯು ಬಿಟ್ಟವಾಗಿದ್ದ. ಇಲ್ಲಿ ಯುವಪ್ರದರ್ಶ್ KL 14 ಚಾಣಾಕ್ಷ ತಂಡವಾಗಿದೆ. ಬಹಳಷ್ಟು ನೀಡುವ ತಂಡವ
ಆದರೆ ಇಲ್ಲಿ KL14 ಬಿಟ್ಟುಕೊಡುತ್ತಾ ಇಲ್ಲ. ಮತ್ತೆ ಮಾಡ್ತಾ ಇದೆ ಇಲ್ಲ. KL14 ಸಾಗಿ ಬರ್ತಾ ಇದೆ. ಗಳಿಸಿಕೊಂಡಂತ ಶ್ರಮ ಕಡಿಮೆ ಮಾಡಿ ವ್ಯರ್ಥವಾಗುವಂತ ಸಂದರ್ಭ ಟೀಮ್ ಜೊತೆಯಾಗಿ ಬಿಟ್ಟಕ್ಕೆ. ಆದರೆ ಅವಕಾಶಗಳು ಈ ಬಾರಿ KL14 KL19 ಈ ಬಾರಿ ಕರ್ನಾಟಕದಿಂದ ಇಲ್ಲಿ ಮತ್ತೆ ಫೈನಲ್ ಹಂತಕ್ಕೆ ಯೋಗದ ಮೂರನೇ ಸ್ಥಾನದಲ್ಲಿ ಟೀಮ್ ಜೊತೆಯಾಗಿ ಬಿಟ್ಟ. ಅಭಿನಂದನೆಗಳು, ಧನ್ಯವಾದಗಳು. ನನ್ನ 1-2 ನಿಮಿಷ ಕೂಡ ಅಷ್ಟೇ. ಕೌಂಟರ್ ಫೈನಲ್ ಅಲ್ಲ, ಲಕಡಿ ಕೂಡ ಕೌಂಟರ್ ಫೈನಲ್ ರಾವಂದಿದೆ. ನನ್ನ ಲಕ್ಕಿ ಡ್ರಾ ಮಾಡ್ಕೊಳ್ಳಿ ಅಂತ ನಮಗೆ ಥರ್ಡ್ ಪ್ರೈಸ್ ಸಿಗುತ್ತಲ್ಲ 1 ಲಕ್ಷ. 1 ಲಕ್ಷತೆ ಸೆಕೆಂಡ್ 2 ಲಕ್ಷ. ಎಸ್. ಕಂಪರ್ 3 ಲಕ್ಷ. ಈ ಕಾಲದಲ್ಲಿ ಪರ ನಮಗೆ ಸ್ವರೂಪು ಕಣ್ಣು ತೋಜದ ಕಣ್ಣು ಮುಚ್ಚಿದೆ. ಮಾತೆಲ್ಲ ಕಣ್ಣು ಮುಚ್ಚಿದ್ದೀರಿ. 4 ಗಂಟೆ ಕಣ್ಣು ಮುಚ್ಚಿದೆ ಒಳ್ಳೆಯದೇ ಮಾತೆಲ್ಲ. ನಮಗಿತೆ ಇರುತ್ತೆ ಫಲವನ್ನ. ಎಸ್ ಇದು ಬರ್ತಾ ಮೂರು ಜನ ಬಂದಾಗ ಒಂದು ಬಾರಿ ಫಂಡ್ एक चांस बघा ಚೀಟಿ त्यांना काही करले ಎಸ್ ಒಂದು ಚೀಟಿ ತೆಗೆದುಕೊಂಡಿದ್ದೆ ನೋಡಿ. ಇಲ್ಲಿ ಮೂರನೇ ಬಹುಮಾನ ಅಂದರೆ 1000 ರೂಪಾಯಿ ನಗದು. 1000 ಆ ರೀತಿಯಲ್ಲಿ ಸಂಖ್ಯೆ 1 5 5 3 1553 1553 ಇದು ಕೊಡ್ಲಿ ನಂಬರ್ ಇದು ಬರಲ್ಲ. ನಂಬರ್ ಬರಲಿ. ನಂಬರ್ ಎಣ್ಣೆ ಕೊರಿಯದ ಚೀಟಿ 1553 ಚೀಟಿ ಕೊರಿಯಾನ ಬಾರಿ ಉಂಜಿ ಕೊಡುದು ನಂಬರ್ ಅಕ್ಕೇರಿದ ನಂಬರ್ 4 ನಂಬರ್ ಉಂಡು. ನಂಬರ್ ಲಾಸ್ಟ್ ನಂಬರ್ ಒರ್ಮ ನಂಬರ್ 5 ಪಕ್ಕದ ನಂಬರ್ 1 5 ಪಕ್ಕದ ನಂಬರ್ 2 5 ಪಕ್ಕದ ನಂಬರ್ 2213 2213 ಸ್ವರೂಪ 1553 2213 ಎಸ್ ಅಷ್ಟು ಮೂಜಿ ಪ್ರಕಾಶನ ಮಾಡಿ ತೆಗೆದುಕೊಂಡು ಪ್ರಕಾಶನ ಇಂಚ ಎಸ್ ರೆಡಿ ಲಾಸ್ಟ್ ಕ್ಯಾಮೆರಾ ತೋರಿಸ್ಬೇಕು ಸರಿ ಇಂತಹ ಇದು ಸರಿ ಬಂದು ನೋಡಿದ್ರೆ 30 61 3061 ಪ್ರಥಮ ಬಹುಮಾನ ತೆಗೆದ 3000 ರೂಪಾಯಿ. ಇಲ್ಲಿ 30 61 3061 ದಯವಿಟ್ಟು ಬಹುಮಾನ ಯಾರಿಗಿದೆ ದಯವಿಟ್ಟು ಇಲ್ಲಿಗೆ ಬರಬಹುದು, ಇಲ್ಲಿಂದ ಪಡೆದುಕೊಳ್ಳಬಹುದು. 30 60 4 ರೂಪಾಯಿ ಹುಟ್ಟಾವು ಪ್ರಕಾಶನ ಮಾಡಿ ತೆರಿಗೆ ಉಂಟು. 30 61 ಮೊದಲಿಗೆ 1553 ದ್ವಿತೀಯವಾಗಿ 2000 ಎರಡನೇದು ವರ್ಷದನ ಎರಡನೇದು 2000 ಎಂತ ಅದೇ ಹರಿಸಣ್ಣ ಪ್ರಕಾಶನ ಪ್ರಕಾಶನ ಎಂಚ ಟಿಕೆಟ್ ಕೊಡ್ತಾರೆ ಕೊರಿಯದ ಫಸ್ಟ್
ಪ್ರಕಾಶನ್ அவங்க அரங்கத்துல என்னடே மைனியான அரிசன் என்ன ஜஸ்ட் காரி நாகொண்டு போயிட்டேன் காரி அவர் சொல்ல நம்பர் சொல்ல நம்பர் சொல்லிட்டேன் ಪ್ರಕಾಶನ್ ಫಸ್ಟ್ ಪ್ರೈಸ್ 30 ತಂದ ಗೊತ್ತಾ ನನ್ನೆ 2000 என்ன காரி நாகொண்டு போயிட்டேன் 53 போயிட்டேன் 53 கொண்டாயிட்டேன் ಅವೇ ಅಷ್ಟು ಬಹುಮಾನ ಬೋದಂತ ಕನಿಷ್ಕೇರಿ ಪಟ್ಲ ಓದ್ಯಾಗಲಿದೆ ಫಸ್ಟ್ ಬಹುಮಾನ 36 ತಂದು ಹರಿಶಣ್ಣ ಏನಿಗೂ ಏನು ಮೊದಲು ಪ್ರೋ ಲೈಟ್ ಅಂಡ್ ಸೌಂಡ್ಸ್ ವಿಕೆಲೆ ಬಂದದ್ದು ಫಸ್ಟ್ ಬಹುಮಾನ 30-61 ಬರಣ ಒಂದು ತಾಟಿ ಪ್ರೋ ಲೈಟ್ ಅಂಡ್ ಸೌಂಡ್ಸ್ 30-61 ನವ ಯುವತಿಯನ್ನು ಈ ಒಂದು ಪಂಚಾಯತ್ ಪ್ರಧಾನ ತೀರ್ಪುಗಾರರಾದಂತಹ ಪ್ರಕಾಶ್ ಕುಂಬಳೆ ಅವರಿಗೆ ದ್ವಿತೀಯ ಸ್ಥಾನದ 2000 ರೂಪಾಯಿ ಬಹುಮಾನ ಬಂದಿದೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಮ್ಮ ಸಂಘಟಕ ಸಮಿತಿಯ ಕಾರ್ಯದರ್ಶಿಗಳು ಸದಸ್ಯರು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಪ್ರಕಾಶ್ ಕುಂಬಳೆ ಅವರಿಗೆ ಐಕೆ ಬಂದ್ಬಿಡ ನೆತ್ತದ ಕೊಂಡೆ ಬನ್ನಿ ಮುಂದಕ್ಕೆ ಮಡಿಕೋದೆ ಬಂದಿದ್ದಾರೆ ಅವರು ಒಂದಿನ ಬಹುಮಾನ 30-61 ಪ್ರೋ ಲೈಟ್ ಅಂಡ್ ಸೌಂಡ್ಸ್ ನಮ್ಮ ಸಿಬ್ಬಂದಿನದು ಮಾತುಗಳಲ್ಲಿ ಪೂಜನ ಹೇಮಂತ ಮಾತುಗಳು ಬರೀರೆ ಸಿರೋತೈ ನಾವು 3000 ರೂಪಾಯಿ ಎಸ್ ಅಲ್ಲೇ ಬಹುಮಾನ ಐಟ್ಲ ಶೇರ್ ಉಂಟು ಎಸ್ ರೆಡಿ ನನ್ನ ಬಹುಮಾನ ಬಾಕಿ ಉಂಟತೆ ಓಕೆ ರೆಡಿ ಹರ್ಷಣ್ಣ ನೀವು 10 ನಂಬರ್ ಜಾಸ್ತಿ ನಿಮ್ಗೆ ಕೊಡ್ತೀರಾ 53 ಬೈತಿ ನೋಡಿ ಗಮನಿಸಿಕೊಳ್ಳೆ ಇದು ಬರ್ಬೋಣ ಇಂಡಿವಿಜುವಲ್ ಕೊರಟ ಎಸ್ಕೊಳೆ ಇಂಡಿವಿಜುವಲ್ ಕಾಸರಗೋಡು ನೋಡಿ ಈ ಬಾರಿ ಕರಘೋಷಗಳು ಬರಬೇಕು ಚಪ್ಪಾಳೆಗಳು ಬರಬೇಕು ನೀರು ಬಯಸದಂತಕ್ಕೆ ಎಸ್ಕೆ ಕಾಸರಗೋಡು ವಿರುದ್ಧವಾಗಿ ಯೋಗದಸ್ಥ KL 14 ತಂಡ ಈ ಬಾರಿ ನಮ್ಮ ದಂಡಕ್ಕೆ ಸುತ್ತಗೊಳ್ಳದ ಫೈನಲ್ ಅಂಕಣಕ್ಕೆ ಬರುತ್ತಾ ಇದೆ ಗಮನಿಸಿಕೊಳ್ಳಿ ಯಾವುದೇ ಆಟಗಾರರಿಗೆ ಯಾವುದೇ ಹಸ್ತಲಾಗವಿಲ್ಲ ನಾವು ಡೈರೆಕ್ಟ್ ಆಗಿ ಫೈನಲ್ ಮಾಡ್ತಾ ಇದ್ದಾವೆ ಅದರ ಬಳಿಕ ಆ ಒಂದು ವೇದಿಕೆ ಹರ್ಷಣ್ಣ ಅವನ ವೇದಿಕೆ ರೆಡಿ ಮಾಡ್ಕೊಳ್ಳೆ ಓಕೆ ಆ ವೇದಿಕೆಯಲ್ಲಿ ನಮಗೆ ವಿಜೇತರಿಗೆ ಬಹುಮಾನಗಳ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಇಲ್ಲಿ ಎಸ್ಕೆ ಕಾಸರಗೋಡು ತಂಡದ ಆಟಗಾರರ ಆಗಮನವಾಗಿದೆ ಕೊನೆ ಯುವ ಪ್ರದರ್ಶನಕ್ಕೆ ಬೋರ್ಡ್ ಇಂದ ಬರುವಂತ ಬ್ಯಾಂಗ್ಳೂರು ಬಂಗಾರಿ ಸಾಂಗ್ ಬ್ಯಾಂಗ್ಳೂರು ಬಂಗಾರಿ ಎಸ್ ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯನ್ನು ಸ್ವಲ್ಪ ಸಜ್ಜು ಮಾಡಿಕೊಳ್ಳಿ ಇನ್ನೇನು ಕಾರ್ಯಕ್ರಮದ ನಮ್ಮ ಈ ಒಂದು ಕೂಟದ ಕೊನೆಯ ಒಂದು ಸ್ಪರ್ಧೆಯಲ್ಲಿ ನಾವು ಇದ್ದಾವೆ ಪ್ರಿಯಮಣವರ ನೀವು ಇದುವರೆ ಕಂಡದ ಸ್ಯಾಂಪಲ್ ಬೆಳಿಗ್ಗೆ ಠಾಣಂಗಿಲಿ ನೀವು ಕಾಣಾൻ പോകുന്ന ദൃശ്യപൂരത്തിന്റെ കരിമരുന്ന് പ്രയോഗമാണ് ഒറിജിനൽ വെടിക്കെട്ട യെസ് ഒറിജിനൽ വെടിക്കെട്ട ഒരുപാട് നമുക്കറിയാം സുരസുന്ദരനാണ് ഇല്ല വീരാളി പട്ടം കെട്ടിയ വീരാളി വീരനാളുടെ മറുഭാഗത്ത് നമുക്കറിയാം ജ്യേഷ്ഠ ധനിജന്മാരുടെ ഒരു കൂട്ടാണ് ഒപ്പം സുഹൃത്തുക്കളാണ് ഈ ഒരു ടീമിൽ എന്നും എപ്പോഴും SKയുടെ ചുണക്കുട്ടന്മാരാണ് നമ്മുടെ കാസർഗോഡിന്റെ കളിക്കാരെങ്കിൽ മറുഭാഗത്ത് വരേണ്ടതാണ്
ಇನ್ನು ಒಡಂಬಡಿ ಮತ್ಸರ ಅವಸಾನಕ್ಕೆ ಮತ್ಸರ ಫೈನಲ್ ಮತ್ಸರವಾದ ಖಂಡಿತವಾಗಿಯೂ 490 ಕೆಜಿ ವಿಭಾಗದ ಸ್ಪರ್ಧೆಯ ಜನಮಿತಿ ಇಲ್ಲದ ಸ್ಪರ್ಧೆಯಾಗಿದೆ. ಈ ಒಂದು ಸ್ಪರ್ಧಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರಿಗೆ, ನಗದು ಪುರಸ್ಕಾರವನ್ನು ನೀಡಿದವರಿಗೆ, ಟ್ರೋಫಿಯ ಕೊಡುಗೆಯನ್ನು ನೀಡಿದವರಿಗೆ, ಈ ಪಿಚ್ಚಿನ ವ್ಯವಸ್ಥೆಗೆ ಸಹಕರಿಸಿದವರಿಗೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಸಹಕರಿಸಿದವರಿಗೆ, ನೇರ ಪ್ರಸಾರವನ್ನು ಮಾಡಿದಂತಹ ಯೂಟ್ಯೂಬ್ ಚಾನಲ್ ಅವರಿಗೆ, ಜೊತೆಗಾಗಿ ಈ ಒಂದು ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿದಂತಹ ಪ್ರಕಾಶ್ ಕುಂಬಳೆ ಹಾಗೂ ಲತೀಶ್ ಸುದಂಬಳೆ ಅವರಿಗೆ ಎಲ್ಲರಿಗೂ, ಅದೇ ರೀತಿ ಲೈನ್ ಅಪ್ ಮಾಡಿದಂತಹ ದೇವರಾಜ್ ಜೊತೆಯಲ್ಲಿ ಪ್ರಮೋದ್ ಅವರಿಗೆ ಕೂಡ ಎಲ್ಲರಿಗೂ ಒಂದರಿಂದ ಸಲ್ಲಿಸುತ್ತಾ ಖಂಡಿತವಾಗಿ ಮುಂದಿನ ವರ್ಷ ಇದಕ್ಕಿಂತ ಮಿಗಿಲಾಗಿ ನಿಮ್ಮ ಸಹಾಯ ಸಹಕಾರ ಕೊಡುಗೆ ಇರಲಿ ಎನ್ನುವ ಆಶಯದೊಂದಿಗೆ ನಾವು ಕ್ರೀಡಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ചരിത്രം കുറിക്കാൻ വരികയാണ്. രണ്ട് ശക്തികളാണ് ഇവിടെയുള്ള ഈ ഒരു സുഖപ്പെടുന്ന ഘട്ടത്തിലില്ല അങ്ങനെയില്ല. ആരാരുടെ മേൽ വിജയം, ആരാരുടെ മേൽ പരാജയം കണ്ടറിയില്ല. ഇവിടെ തയ്യാറാണ്. കളിക്കാർ 18 കളിക്കാർ തയ്യാറാണെങ്കിൽ നമ്മുടെ റഫറി പ്രകാശ് തയ്യാറാണ്, അനൗൺസർ ഹരിശണ്ണ തയ്യാറാണ്, ರಫಿ ಪ್ರಕಾಶ್ ಹ್ಯಾಪಿയാണ്, അദ്ദേഹം വളരെ ഹാപ്പിയാണ്. ಬಂಪರ್ ಅಡಿಸಿಕೆയാണ് ದೀಪಾವಳಿ ಬಂಪರ್. ಸದಸ್ಯರನ್ನ ಎങ്ങനെ ಓಪನ್ ಮಾಡ್ತಾರೆ ಖಂಡಿತವಾಗಿ ಹೇಳ್ತಾ ಇದ್ದೇವೆ. ಅವಾಗ ಹೇಳಿದ ಹಾಗೆ ಯುವ ಶಕ್ತಿ ದೇಶದ ಆಯೋಜನೆ ಮಾಡುವಂತಹ 500 ಕೆಜಿ ಭಾಗದ ಜನಮಿತಿ ಇಲ್ಲದ ಅಂತಹ ಆಟಗಾರರಿಗೆ ಮುಂದಿನ ವರ್ಷ ಅಂದರೆ 2026 ಜನವರಿ 24 ಶನಿವಾರದಂದು ದ್ವೀಪದಲ್ಲಿ ಹಗ್ಗ ಚೆಕ್ಕಾಟ, ಲೀಗ್ ಮಾದರಿ ಹಗ್ಗ ಚೆಕ್ಕಾಟ ನಡೆಯಲಿದೆ. ದಯವಿಟ್ಟು ಎಲ್ಲ ಕ್ರೀಡಾ ಪಟೇಲರ ಕ್ರೀಡಾ ಪ್ರೇಕ್ಷಕರ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ. ರಿಪಬ್ಲಿಕ್ ಡೇ ತಾನೇ ಜನವರಿ 26, 24 ಇಸವಿ ಆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಾನು ಅವಾಗ ಹೇಳಿದಾಗೆ ಮುಂದಿನ ತಿಂಗಳು ನವೆಂಬರ್ ತಿಂಗಳು ಅಂದರೆ 9ನೇ ತಾರೀಕು ಭಾನುವಾರದಂದು ಶಾಸಕರ ವೀರಾಂಜನೆ ಕಡಪಲ ಆಯೋಜನೆ ಮಾಡುವಂತಹ 14ನೇ ರಾತ್ರಿಯಲ್ಲಿ ಹಗ್ಗ ಚೆಕ್ಕಾಟ ಅದನ್ನು ಕೂಡ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ನಾವಿಲ್ಲಿ ಫೈನಲ್ ಸ್ಪರ್ಧೆಗೆ ಬರ್ತಾ ಇದ್ದಾವೆ. ಎಸ್ ರೆಡಿ? ಅದನ್ನ ಪ್ರತಿ ವರ್ಷ ನಮಗೆ ರೆಡ್ ವ್ಯವಸ್ಥೆ ಮಾಡ್ತಾರೆ. ಒಂಜಿ ಆನಗಪ್ಪನಾಗ ನಮ್ಮೊಳಗೆ ಗ್ರೌಂಡ್ ಕ್ಲೀನ್ ಮಾಡ್ತಾರೆ. ಐಕೊಂಡಿ ಗಂಟೆ ಜನ ಮಂಜೂರು ವ್ಯವಸ್ಥೆ ಇರ್ಬೇಕು. ಒಂಜಿ ಚಪ್ಪಾಲ್ದಂಗಡಿ ನಾನು ಓಡಿನ ಚಪ್ಪಳ ಒಂಜಿ ಚಪ್ಪಾಲ್ದಂಗಡಿ ಚರ್ಮುರಿ ದೀಪಳಕನೆ ಚಪ್ಪಾಲ್ದಂಗಡಿ ನಾನು ನಮ್ಮ ಒಡಿಶಾ ನನ್ನ ನೆಕ್ಸ್ಟ್ ದಿನದ ಒಡಿಶಾದ ಒಂಜಿ ಚಪ್ಪಾಲ್ ಕೌಂಟರ್ ಅಂಗಡಿ ನಮ್ಮ ಕೌಂಟರ್ ಬರುತ್ತದೆ ಹೋಟೆಲ್ ಕೂಡ ಅಂಚೆನೆ. ಓಕೆ ಸೆಟ್ ಮಾಡ್ಬೋದಲ್ವಾ? ಪ್ರೇಕ್ಷಕರು ಮತ್ತೊಂದು ಸೇರ್ಪಡೆ ಬರ್ತಾ ಇದ್ದಾರೆ. ಎಸ್ಕೆ ಕಾಸರಗೋಡ್ തിരിച്ചടി നൽകുമോ? തിരിച്ചടി അടിക്കുമോ? ഏട്ടിಗೆ എതിരേറ്റു പകരത്തിന് പകരമാകുമോ? ಸೆಮಿಫೈನಲ್ ಸೇಟಿಗೆ ಸೇಟಿಗೆ ಸೇರಿ ಒಯ್ಗೆ ಆವಿಯ ದೇಶ 12 ವರ್ಷ ಆಗಲೇ ಈ ಒಂದು ರೋಷ ಕೇವಲ 1 ಗಂಟೆಯ ಒಳಗೆ ಮಾತ್ರ. ಈ ಬಾರಿ KL14 ಈ ಬಾರಿ ನಿಧಾನವಾಗಿ ಸಾಗಿ ಬರ್ತಾ ಇದೆ. ಭವಿಷ್ಯ ನಿಜವಾಗುತ್ತಾ, ಜ್ಯೋತಿಷಿ ನಿಜವಾಗುತ್ತಾ ಅದರ ಅವಕಾಶವನ್ನು ಬಿಟ್ಟುಕೊಡುತ್ತಾ ಈ ಒಂದು ವೇಷಕ್ಕೆ 1 ವರ್ಷಗಳಿಂದ 1 ತಿಂಗಳಿಂದ 1 ವಾರಗಳಿಂದ
ದೀಪಾವಳಿ ಹಬ್ಬದ ಆಟ ಹೀಗೆ ಆಟ ಹೀಗೆ ಕಾಸರಗೋಡು ಆದ್ಯ ಸೆಟ್ ವಿಜಯಿಸಿಕೊಂಡಲ್ಲಿ ಕಪ್ಪಳ ಇವರಿಗೆ 2 ಸೆಟ್ಗಳು ಮಾತ್ರ ಬಾಕಿ ಇದೆ. ಗಾಡಿಗಳು ಸೆಟ್ಗೆ ಗಣ್ಯ ಇವರಿಗೆ ಶ್ರೀಗಳ ಸಮಾನದಾನ ಚಡೆ ನಾವು ವೇದಿಕೆ ಕಳೆದುಕೊಂಡಾಗ ನೀವು ಏನೇ ಮಾವರ ಸಮಾನದಾನ ಚಡೆಗೆ ನಾವು ಉಂಟಾಗಳನ್ನು ವಹಿಸಿಕೊಳ್ಳಬೇಕು. ಅದರಿಂದ 2 ಸೆಟ್ಗಳು ಮಾತ್ರ ಬಾಕಿ ಇದೆ. ಆದ್ಯ ಸೆಟ್ ಸ್ವತಂತ್ರವಾಗಿ ನಡೆಯುತ್ತದೆ. ಈಗ ಅವಸಾನಕ್ಕೆ ಒಂದು ಸೆಟ್ ಮಾತ್ರ ಬಾಕಿಯಾನು ಅಥವಾ ಏಳನೇ ಸೆಟ್ ಕೂಡ ಇಲ್ಲ. क्लाइमैक्स अभी बाकी है, पिक्चर अभी बाकी है. ಸಡಿಲವಾಗಿ ಗಾಡಿ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದ್ದಾರೆ. ಡಿಕೆ ಸಿದ್ದಮ್ಮಳ ಹಟ್ಟಿ ಸಿದ್ಧಂತ ಹುಟ್ಟುಗಾಟ ಕ್ರೀಡಾಕೂಟದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದಾವೆ. ಫೈನಲ್ ಸ್ಪರ್ಧೆಯ ಮೊದಲ ಅವಕಾಶವನ್ನ ಗೆದ್ದುಕೊಂಡಿತ್ತು ತಂಡ SK ಕಾಸರಗೋಡು. ದ್ವಿತೀಯ ಸುತ್ತಿಗೆ ಈ ಬಾರಿ ಕ್ರೀಡಾಂಗಣದ ಬದಲಾವಣೆ. ಪುನೀತವರ ಸಾಧಿಸಿದ PRS ಕೇರಳ ತಂಡದ ಸರ್ವ ಆಟಗಾರರ ಸರ್ವಾಂಗೀಯ ಪ್ರದರ್ಶನದೊಂದಿಗೆ ಈ ಬಾರಿ SK ಕಾಸರಗೋಡು ತಂಡವನ್ನ ಹರೀಶಣ್ಣ ಡಿಕೆ ಸುಧಂಬರ ಅರ್ಪಿಸಿದಂತ ಲಂಗಡಿನಲ್ಲಿ ಪ್ರಥಮ ಸ್ಥಾನ ಸೌಂಡ್, ದ್ವಿತೀಯ ಸ್ಥಾನ ಪ್ರಕಾಶ್ ಕುಂಬಳೆ. ಇದೀಗ ಅಗ್ರಜಾಟದಲ್ಲಿ ಪ್ರಥಮ ಯಾರು ದ್ವಿತೀಯ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಅನ್ಸತಿ ಪ್ರಥಮ ಸ್ಥಾನ ಲೈಟಿಂಗ್ ಅಲ್ಲಿ ಬರ್ತದೆ, ದ್ವಿತೀಯ ಸ್ಥಾನ ಅಂಪೈರ್ ಬರ್ತದೆ. ದ್ವಿತೀಯ ಸ್ಥಾನ ಅಫಿಷಿಯಲ್ ನಮ್ಮ ಕಮಿಟಿ ಕೊಡಿಸಿದ್ದಾರೆ. 10 ನಂಬರ್ ಹೋಗಿದೆ. ತೊಂದರೆ ಪ್ರಕಾಶನೆ ನಮ್ಮ ಶಾಲೆ ಇರ್ತಾರೆ. ಯಾವ ಪ್ರಕಾಶನೆ ಅವರ ಅಫಿಷಿಯಲ್ ಬಂದರು. ಅದರಿಂದ ಆದ್ಯ ಸೆಟ್ ಸೂತ್ರವಾಗಿ ಮಾಡಿಕೊಡಿದ SK ಕೊಂಡಿಕೊಡಿದ ಇನ್ನು 2 ಸೆಟ್ಗಳು ಅವಶ್ಯ ಮಾತ್ರ ಬಾಕಿ ಇರುವುದು. ರೆಡಿಯಲ್ಲ ನೋಡಿ, ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆ ಸಜ್ಜಾಗಿದೆ. ಗಮನಿಸಿಕೊಳ್ಳಿ. ಇನ್ನೇನು 2 ಸೆಟ್ಗಳು 2 ಅವಕಾಶಗಳು ಕೂಟದಲ್ಲಿ ಇದ್ದ ಬಳಿಕ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಆ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ನಮ್ಮ ಪ್ರೇಕ್ಷಕರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮೋದಿಸಬೇಕಿತ್ತು. ಈ ಒಂದು ಕೊನೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಚಂದ ಕಾಣಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವಾಗ ಮತ್ತೆ ಸಿದ್ಧತೆಯಲ್ಲಿ ಸ್ಕೇಲಿಯನ್ನು ಕೊಟ್ಟಿಲ್ಲ. ಚರಿತ್ರೆ
ಇದರ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಯೋಗನಸ್ KL14. ಈ ಪಂದ್ಯಾಟದಲ್ಲಿ ಈವರೆಗಿದ್ದು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಕ್ರೀಡಾ ತಂಡಗಳಿಗೆ, ಕ್ರೀಡಾ ಬಂಧುಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತ ಎಲ್ಲ ಕೊಡುಗೆ ದಾನಿಗಳಿಗೆ ಈ ಸಂದರ್ಭದಲ್ಲಿ ಒಂದನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ನಾವು ಮುಖ್ಯ ವೇದಿಕೆಗೆ ಬರ್ತಾ ಇದ್ದೇವೆ. ಬನ್ನಿ ಎಲ್ಲರೂ ಮುಖ್ಯ ವೇದಿಕೆಗೆ ಸೇರಿಕೊಳ್ಳೋಣ. ನಮ್ಮ ಮಹೋದಯರ ಮಹಿಳೆಯರ ಗಮನಕ್ಕೆ ನೀವು ಕೂತಂತಹ ಚೇರನ್ನು ಅಲ್ಲಿಂದಲೇ ತಿರುಗಿಸಿಕೊಳ್ಳಿ. ಅದರಿಂದ ಚೇರನ್ನು ತಿರುಗಲಿ, ಅವರೇ ಕೂರಲ್ಲೇ ನಮ್ಮ ಚೇರನ್ನು ಚೂರು ತಿರ್ಕೊಂಡ ಯಾರು ನೋಡಿ ಗಮನಿಸಬೇಕು. ಅರ್ಶನ ಪುರಂದರ, ಅದೇ ರೀತಿ ತಾರನಾಥ, ಶಿವರಾಮ ಇವರು ಮೂರು ಸೇರಿಕೊಂಡ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹರ್ಷಣ್ಣ ಮುಂದುವರಿಸಬಹುದಲ್ವಾ? ರಕ್ಷಿತಣ್ಣ ಸುಲಭವಿದೆ. ನಾವು ಮೊದಲಿಗೆ ಹೇಳಿದಾಗ ವಿಶೇಷವಾಗಿ ಇಂಡಿವಿಜುವಲ್ ಪ್ರೈಸಸ್ ಇದೆ, ಗಮನಿಸಿಕೊಳ್ಳಿ. ಇಲ್ಲೇ ಕಾಣಬಹುದು ಬೆಸ್ಟ್ ಫ್ರೆಂಡ್ ಅಲ್ಲಿ ಕಾಣಬಹುದು ಭರತ್ SK ಕಾಸರಗೋಡು ತಂಡದ ಆಟಗಾರ ಬೆಸ್ಟ್ ಫ್ರೆಂಡ್. ಬನ್ನಿ ಈ ಒಂದು ವೇದಿಕೆಯಿಂದ ಪುರಂದರಣ್ಣ ಅವರಿಂದ ಈ ಒಂದು ಬಹುಮಾನ, ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಈ ಒಂದು ಎಲ್ಲ ಇಂಡಿವಿಜುವಲ್ ಪ್ರೈಸಸ್ ಇದರ ಪ್ರಾಯೋಜಕರಿದ್ದಾರೆ ನಮ್ಮ ಪುರಂದರಣ್ಣ. ತಾವುಗಳ ಈ ಒಂದು ಸ್ಮರಣಿಕೆಯನ್ನ ಭರತ್ ಅವರಿಗೆ ನೀಡುವಂತೆ ಭರತ್ SK ಕಾಸರಗೋಡು ತಂಡದ ಆಟಗಾರ ದ ಬೆಸ್ಟ್ ಫ್ರೆಂಡ್ ಭರತ್ SK ಕಾಸರಗೋಡು. ದಯವಿಟ್ಟು ಬೇಗ ಬನ್ನಿ ഭരത്. എത്രയും പെട്ടെന്ന് വരേണ്ടതാണോ? സമയങ്ങൾ വളരെ കുറവാണ്. സമയം നിങ്ങൾക്കറിയാം 4:43. 5 മണിയോടെ ഒരു പരിപാടി നിങ്ങൾ നിർത്തേണ്ടതാണ്. ദയവ് ചെയ്ത് ഭരത് SK കാസർഗോഡ് വരേണ്ടതാണ് വേദിയിലേക്ക്. വലിയൊരു കയ്യടി കൊടുക്കുക, ದೊಡ್ಡ ಚಪ್ಪಾಳೆ ಬರೆ ನಾವು ಭರತ್ ಕಾಸರಗೋಡು ನಾವು ನೋಡಿದ್ದೇವೆ. ಹಗ್ಗದ ಮೊದಲ ಆಟಗಾರನಾಗಿ ನಿಂತು ಆ ಒಂದು ಹಗ್ಗವನ್ನು ಹೇಳುವಂತಹ ಶೈಲಿಯನ್ನು ನಾವು ನೋಡಿದ್ದೇವೆ. ಅದಕ್ಕೋಸ್ಕರ ಅವರಿಗೆ ಒಂದು ಸ್ಮರಣಿಕೆ ಕೊಡ್ತಾ ಇದ್ದೇವೆ. ನೋಡಿ ಭರತ್ SK ಕಾಸರಗೋಡು. ಅದೇ ರೀತಿ ಬೆಸ್ಟ್ ಸೆಕೆಂಡ್ ಮ್ಯಾನ್ ರಣವೀರ್ KL14. ತಾವುಗಳು ಬನ್ನಿ ಬೇಗ ಬರಲಿಕ್ಕೆ. ಈ ಒಂದು ಸ್ಮರಣಿಕೆಯನ್ನ ಬಹುಮಾನ ನೀಡುವುದಕ್ಕೆ ನಮ್ಮ ಈ ಒಂದು ಬಹುಮಾನದ ಪ್ರಾಯೋಜಕರು ಪುರಂದರಣ್ಣ ಅವರಿದ್ದಾರೆ. ರಣವೀರ್ KL14 ಬೆಸ್ಟ್ ಸೆಕೆಂಡ್ ಮ್ಯಾನ್. ವಿಕ್ರಾಂತ್ ಪ್ಲೀಸ್ ದೊಡ್ಡ ಚಪ್ಪಾಳೆ ಬರಲಿ ಲಲಿತ್ ಅವರಿಗೆ. ಮತ್ತೆ ಬರುತ್ತಾ ಇದೆ ಬೆಸ್ಟ್ ಥರ್ಡ್ ಮ್ಯಾನ್. ವಿಶೇಷವಾಗಿ ಏನು ಹೇಳುತ್ತಿಲ್ಲ, ಯಾಕಂದ್ರೆ ಸಮಯ ಬಹಳ ಮೈಯೋಗಿದೆ. ಬೆಸ್ಟ್ ಥರ್ಡ್ ಮ್ಯಾನ್ ಸುನಿಲ್ SK ಕಾಸರಗೋಡು. ಬೆಸ್ಟ್ ಥರ್ಡ್ ಮ್ಯಾನ್. This one, the best fourth man, Gautam Jatayu Vita. ನಮ್ಮ ಸಂಘಟಕರು ಎಲ್ಲವನ್ನು ನೋಡಿಕೊಂಡು ಅವರಿಗೆ ಒಂದು ಬಹುಮಾನ ಇಂಡಿವಿಜುವಲ್ ಪ್ರೈಸಸ್ ಅನ್ನ ನೀಡ್ತಾ ಇದ್ದಾರೆ. ಖಂಡಿತವಾಗಿಯೂ ಥ್ಯಾಂಕ್ ಯು. Another prize, best fifth man, ಕಾರ್ತಿಕ್ ಆಂಜನೇಯ ಕಣ್ಣು ತೀರ್ಥ. ಕಾರ್ತಿಕ್ ಆಂಜನೇಯ ಕಣ್ಣು ತೀರ್ಥ. ಖಂಡಿತವಾಗಿಯೂ ಪ್ರತಿಯೊಬ್ಬ ಆಟಗಾರನೇ ನೀವು ಚಪ್ಪಾಳೆಗಳು ಕೊಡಬೇಕಿದೆ. ಖಂಡಿತವಾಗಿಯೂ
5ನೇ ಕ್ರಮಾಂಕದಲ್ಲಿ 11ನೇ ಆಟಗಾರ ಕಾರ್ತಿಕ್ ಆಂಜನೇಯ ಕಣ್ಣುತಿರ್ತ. The next best sixth man Jagadish Veripalo. Jagadish Veripalo. The best seventh man Agiresh Kadamba ಶಾಸಕ. ಬೇಗ ಬಲೆ ಕೊನೆಯದಾಗಿ ನೋಡಿಕೊಳ್ಳಿ, ಇಂಡಿವಿಜುವಲ್ ಪ್ರೈಸ್ ಒಂದೇ ಒಂದು ಬಹುಮಾನವಿದೆ. ಪಂದ್ಯಾಕೂಟ ಬಹಳಷ್ಟು ಸೊಗಸಾಗಿ ಸುಂದರವಾಗಿ ನಡೆದಿದೆ. ಇಲ್ಲಿ ಡಿಸಿಪ್ಲಿನ್ ಟೀಮ್ ಅಂತ ಇಟ್ಟಿದ್ದಾರೆ, ಅದನ್ನು ಪಡೆದುಕೊಂಡ ತಂಡವಿದ್ರೆ ನಾವು ನೋಡಿಕೊಳ್ತಾ ಇದ್ದೇವೆ. ಖಂಡಿತವಾಗಿ ನಾನು ಕೂಡ ನೋಡಿದ್ದೇನೆ. LGM ಆವಳ ಮಠ, ದ ಬೆಸ್ಟ್ ಡಿಸಿಪ್ಲಿನ್ ಟೀಮ್ LGM ಆವಳ ಮಠ. ಯಾರು ಇಲ್ಲ ಅಂತ ಕಾಣುತ್ತೆ. LGM ಆವಳ ಮಠ ಯಾರಿಲ್ವಾ? ಯಾರಾದ್ರೂ ಒಬ್ಬರು ಬಂದು ಅದನ್ನು ಪಡೆದುಕೊಳ್ಳಬಹುದಾ? ಇಲ್ಲ, ಓಕೆ ನೋಡಿ. ಇಂಡಿವಿಜುವಲ್ ಪ್ರೈಸ್ ಮುಗಿಯಿತು, ಇನ್ನು ಕೊಡ್ಲಿಕ್ಕಿದೆ ಮತ್ತೊಂದು. ಈ ಒಂದು ಪಂದ್ಯಕೂಟವನ್ನ ಬೆಳಗ್ಗೆ 8:15ಕ್ಕೆ ಪ್ರಾರಂಭಗೊಂಡು ಇವಾಗ ನಾನು ಹೇಳಿದಾಗೆ 4ವರೆಗೆ ಮುಗಿಸಿದ್ದೇವೆ. ಈ ಒಂದು ಪಂದ್ಯಕೂಟದ ಯಾವುದೇ ಗಲಾಟೆ ಗದ್ದಲವಿಲ್ಲದೆ ಪಂದ್ಯಕೂಟವನ್ನ ಸುಂದರವಾಗಿ ನಿರ್ವಹಣೆ ಮಾಡುವಂತಹ ನಮ್ಮ ಪ್ರಧಾನ ತೀರ್ಪುಗಾರರು ನಮ್ಮ ಪ್ರಕಾಶ್ ಕುಂಬಳೆ ಅವರು ಬರುವಂತ ಅದ್ಭುತವಾದಂತಹ ತೀರ್ಪುಗಾರಿಕೆ ನೀಡಿದ್ದಾರೆ. ಪ್ರಕಾಶ್ ಕುಂಬಳೆ ಅವರು ಪುರಂದರನ್ನ ಹಿರಿಯ ಪ್ರಕಾಶ್ ಕುಂಬಳ. ಪ್ರಕಾಶ್ ಕುಂಬಳೆ ಅವರಿಗೆ ಸ್ಮರಣೆ ನೀಡುವವರನ್ನು ಗೌರವಿಸುವಂತೆ ಅದೇ ರೀತಿ ಇದರ ಜೊತೆಯಲ್ಲಿ ಇನ್ನೂರು ನಮ್ಮ ಸಂಘಟಕರಲ್ಲಿ ಒಬ್ಬರು ಇದ್ದಾರೆ. ಒಬ್ಬರು ಯುವಕ ನಮ್ಮ ಲತೀಶ್ ಸುದೆಂಬಳ ಅವರು ಕೂಡ ಬರುವಂತಹ ಈ ಒಂದು ಸ್ಮರಣಿಕೆಯನ್ನು ಪಡೆಯುವಂತ ಲತೀಶ್ ಸುದೆಂಬಳ. ಲತೀಶ್ ಸುದೆಂಬಳ ಅದೇ ರೀತಿ ನಮ್ಮಗಳಿಗೆ ಉದ್ಘೋಷಕರಲ್ಲಿ ನಮ್ಮ ಉದ್ಘೋಷಕರು ಅಂತ ಹೇಳಿದ್ರೆ ಬೆಳಗಿನಿಂದ ಇದುವರೆಗೆ ನಿರಂತರವಾಗಿ ಉದ್ಘೋಷಣೆ ಮಾಡುವಂತಹ ಒಂದು ವ್ಯಕ್ತಿ ಇದ್ರೆ ಅಲ್ಲಿ ಕರ್ನಾಟಕದಲ್ಲಿ ಸ್ಪರ್ಧೆಯನ್ನು ಮುಗಿಸಿ ಬಂದು ಇಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಉದ್ಘೋಷಣೆ ಮಾಡುವಂತಹ ನಮ್ಮ ಹರೀಶ್ ಕಣ್ಣುತೀರ್ಥ ಅವರುಗಳು ಬರುವಂತೆ ಈ ಒಂದು ಸ್ಮರಣಿಕೆಯನ್ನ ವೇದಿಕೆಯಿಂದ ಪಡೆದುಕೊಳ್ಳುವಂತೆ. ನಮಗೆ ಹೇಳಿದ ಹಾಗೆ ಈ ಒಂದು ಪಂದ್ಯಕೂಟದಲ್ಲಿ ಸುಂದರವಾದಂತಹ ಬೆಳಕು ಧ್ವನಿಯನ್ನ ಕೊಟ್ಟವರು ಅಂತ ಹೇಳಿದ್ರೆ ಪ್ರೋ ಲೈಟ್ ಅಂಡ್ ಸೌಂಡ್ ಸಿಕ್ಕಾರು. ಆದರೆ ಅದರ ಸಿಬ್ಬಂದಿಗಳಲ್ಲಿ 3 ಮಂದಿ ಇದ್ರು. ಆದರೆ ಆ ಒಂದು ತಂಡಕ್ಕೆ ನಾವೊಂದು ಕೊಡ್ತಾ ಇದ್ದೇವೆ ಸ್ಮರಣಿಕೆಯನ್ನ. ತಂಡದಲ್ಲಿ ಯಾರಾದ್ರೂ ಒಬ್ಬರು ಒಂದು ಸ್ಮರಣಿಕೆಯನ್ನು ಪಡೆದು ಖಂಡಿತವಾಗಿಯೂ ಬಹಳ ಸುಂದರವಾದಂತಹ ಧ್ವನಿ ಮತ್ತು ಬೆಳಕು ಜೊತೆಯಲ್ಲಿ ಚಕ್ರದ ವ್ಯವಸ್ಥೆ ಮಾಡಿದೆ ಪ್ರೋ ಲೈಟ್ ಅಂಡ್ ಸೌಂಡ್ ಸಿಪ್ಪಾರು. ಇವರಿಗೆ ಬರಲಿ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು. ಯಾರಾದ್ರೂ ಒಬ್ಬರು ಬನ್ನಿ. ಅದೇ ರೀತಿ ನಮ್ಮ ಸಾಯಂಕಾಲ ಹೊತ್ತಿನಿಂದ ನೇರ ಪ್ರಸಾರ ನಮ್ಮ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯ ಮೀಡಿಯಾ ಇದ್ರೆ ಅದು ನಮ್ಮ ಮೀಡಿಯಾ 24/7 ಅದರ ಸಿಬ್ಬಂದಿ ಯಾರಾದ್ರೂ ಒಬ್ಬರು ಬನ್ನಿ, ದಯವಿಟ್ಟು ಸರಸನ್ನ ಯಾರಾದ್ರೂ ಒಬ್ಬರು ಬನ್ನಿ. ಖಂಡಿತವಾಗಿ ತಮಗಿರೋ ವಂದನೆಗಳು, ಅಭಿನಂದನೆ, ಧನ್ಯವಾದವನ್ನು ಹೇಳುತ್ತಾ ಇದ್ದಾರೆ. ದಯವಿಟ್ಟು ಬಂದು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ. ಇದರ ಜೊತೆಯಾಗಿ ಸರಿಸುಮಾರು ಸಂಜೆ 6 ಗಂಟೆಗೆ ಹರೀಶಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ, ಈ ಒಂದು ಸಿದ್ದಂಬಲದ ಕ್ರೀಡಾಕೂಟಕ್ಕೆ ಬರಬೇಕಂತ ಇಲ್ಲಿನ ಸಂಘಟಕರು ಹೇಳಿದ್ರು. ಆ ಒಂದು ಕ್ಲಬ್ ಸಮಯಕ್ಕೆ ಬಂದು 6 ಗಂಟೆಗೆ ಬಂದು ಅಲ್ಲಿಂದ ನಿರಂತರವಾಗಿ ಈ ಒಂದು
ಬೆಳಗಿನ ಜಾವ 4 ಗಂಟೆಯವರೆಗೆ ನಮ್ಮಲ್ಲಿರುವಂತಹ ನಮ್ಮ ಉದ್ದೇಶಕರಾದ ನಮ್ಮ ಆತ್ಮೀಯರಾದಂತಹ ಹರೀಶ್ ಬೆಟ್ಟ ಜೋಡುಕಳ್ಳವರಿಗೆ ಇದೀಗ ಒಂದು ಗೌರವವನ್ನು ನೀಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದ ಶ್ರೀಯುತ ಹರೀಶ್ ಬೆಟ್ಟ ಜೋಡುಕಳ್ಳು ನಾನು ಬರುವ ಮುಂಚೆ ಸರಿಸುಮಾರು 20 ಸ್ಪರ್ಧೆಗಳನ್ನ ನಿರ್ವಹಿಸಿದ್ದಾರೆ. ನಮ್ಮ ಜೊತೆಯಾಗಿ ಖಂಡಿತವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ನೋಡಿ ಇಲ್ಲಿ ಇಂಡಿವಿಜುವಲ್ ಪ್ರೈಸ್ ಎಲ್ಲ ಕೊಟ್ಟಾಯಿತು. ಇನ್ನು ಯಾರಿಗೂ ಕೂಡ ಕೊಡ್ಲಿಕ್ಕೆ ಬಾಕಿ ಇಲ್ಲ. ನಾವು ಅವಾಗ ಹೇಳಿದಾಗೆ ಪಂದ್ಯಾಕೂಟದಲ್ಲಿ 28 ತಂಡಗಳು ಭಾಗವಹಿಸಿದೆ. ಖಂಡಿತವಾಗಿ ಎಲ್ಲಾ ತಂಡಗಳು ಅವರಿಂದಾಗುವಂತಹ ಎಲ್ಲ ಸಾಮರ್ಥ್ಯವನ್ನ ಎಲ್ಲ ಸ್ಪರ್ಧೆಯನ್ನ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ನಾನು ಹೇಳಿದಾಗ ಇಲ್ಲಿ 8 ಶಾಶ್ವತ ಫಲಕವಿದೆ. ಅದರಲ್ಲಿ 4 ಶಾಶ್ವತ ಫಲಕವನ್ನು ಅವಾಗ ತಾನೇ ಕೊಟ್ಟಾಗಿದೆ. ಇನ್ನು ಇಲ್ಲಿ 4 ಶಾಶ್ವತ ಫಲಕ ಜೊತೆಯಲ್ಲಿ 4 ನಗದು ಬಹುಮಾನ ಕೊಡಲಿದ್ದೀರಾ. ನಾವು ನೋಡಿದ ಹಾಗೆ ಆಡುವಂತಹ ಲೀಗ್ ಮಾದರಿಯಲ್ಲಿ ಉತ್ತಮ ಆಟವನ್ನು ಆಡಿ ಸೆಮಿಫೈನಲ್ಗೆ ಬಂದು ಸೆಮಿಫೈನಲ್ ಸೋತಂತಹ ತಂಡವಿದ್ರೆ ಅದು ನಮ್ಮ ನೆಚ್ಚಿನ ತಂಡ, ನಮ್ಮ ಹೆಮ್ಮೆಯ ತಂಡ, 4ನೇ ಸ್ಥಾನವನ್ನು ಪಡೆದುಕೊಂಡ ತಂಡವಾಗಿದೆ. ನಮ್ಮ ಊರಿನ ತಂಡ ಓಂ ಶ್ರೀ ಪದವಿ ತಂಡದ ಸರ್ವ ಆಟಗಾರರು ಬನ್ನಿ. ಈ ಒಂದು ಬಹುಮಾನವನ್ನು ನೀಡುವುದಕ್ಕೆ ಪ್ರಕಾಶ್ ಕಲ್ತಾಡ್ಕ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. 4ನೇ ಸ್ಥಾನವನ್ನು ಪಡೆದಂತಹ ಓಂ ಶ್ರೀ ಪದವಿ ತಂಡಕ್ಕಿರುವಂತಹ ನಗದು ಬಹುಮಾನ ರೂಪಾಯಿ 1000 ರೂಪಾಯಿ ಜೊತೆಯಲ್ಲಿ ಒಂದು ಸುಂದರವಾದಂತಹ ಚಿನ್ನದ ಬಣ್ಣದ ಒಳಪಿಂದ ಮೂಡಿರುವಂತಹ ಈ ಒಂದು ಶಾಶ್ವತ ಫಲಕ. ಬೆರಳಿ ದೊಡ್ಡ ಚಪ್ಪಾಳೆ ನಮ್ಮ ಓಂ ಶ್ರೀ ಪದವಿ ತಂಡಕ್ಕೆ. ಧನ್ಯವಾದಗಳು ವಂಶಗಿರಿಪದ ತಂಡದ ಸರ್ವಾಟಗಾರರಿಗೆ. ಮುಂದೆ ಬರುವಂತೆ ನೋಡಿ ಇಲ್ಲಿ ಪಂದ್ಯಾಕೂಟದಲ್ಲಿ ಕಾಣಬಹುದು. ಈ ಒಂದು ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ಗೆ ಒಂದು ಸೆಮಿಫೈನಲ್ ಆಡಿ 3ನೇ ಸ್ಥಾನವನ್ನು ಪಡೆದಂತಹ ತಂಡವಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ತಂಡವಾಗಿದೆ ಜಟಾಯು ವಿಟ್ಲ ತಂಡ. ಬನ್ನಿ ಜಟಾಯು ವಿಟ್ಲ ಇಲ್ಲಿ ದೇವರಾಜ ದೇವಾಡಿಗ ಇವರಿಗೆ ಒಂದು ಸ್ಮರಣಿಕೆ ಜೊತೆಯಲ್ಲಿ ಶಾಶ್ವತ ಫಲಕ ನೀಡುವಂತೆ ಕೇಳಿಕೊಳ್ತಾ ಇದ್ದಾರೆ. ಜಟಾಯು ವಿಟ್ಟದ ಸಿನಿಮಾಟಗಾರರು ಕೂಡ ದಯವಿಟ್ಟು ವೇದಿಕೆ ಬರುವಂತೆ. ಖಂಡಿತವಾಗಿ ಒಂದು ತಿಂಗಳಲ್ಲಿ ಸರಿಸುಮಾರು 3ನೇ ಪ್ರಶಸ್ತಿಗಳನ್ನು ಗಳಿಸ್ತಾ ಇದ್ದಾರೆ ಈ ಒಂದು ಜಟಾಯು ವಿಟ್ಲ ತಂಡ. ಅದ್ಭುತವಾದಂತಹ ಪಂದ್ಯಾಕೂಟವನ್ನ ಇಲ್ಲಿ ಪ್ರದರ್ಶನವನ್ನು ಮಾಡಿದ ಈ ಒಂದು ಕೂಟದಲ್ಲಿ ಜಟಾಯು ವಿಟ್ಲದ ಸರ್ವ ಆಟಗಾರರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೇ ಮತ್ತೆ ಲೀಗ್ ಮಾದರಿಯಲ್ಲಿ ಗೆದ್ದುಕೊಂಡು ನಾಕ್ಔಟ್ ಮಾದರಿಗೆ ಬಂದು ನಾಕ್ಔಟ್ ಅಲ್ಲಿ ಸೆಮಿಫೈನಲ್ಗೆ ಬಂದು ಸೆಮಿಫೈನಲ್ ಫೈನಲ್ಗೆ ಬಂದು ದ್ವಿತೀಯ ಸ್ಥಾನವನ್ನು ಪಡೆದಂತಹ ನಮ್ಮ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯ ತಂಡವಿದ್ರೆ ಅದು ನಮ್ಮ ಯುವ ಬ್ರದರ್ಸ್ KL14 ತಂಡ ಬರುವಂತೆ. ತಂಡದ ಸರ್ವ ಆಟಗಾರರು ವೇದಿಕೆ ಬರುವಂತೆ. ನೋಡಿ ಇಲ್ಲಿ ಶಿವರಾಮ ಪೆಲ್ತಾಡಿಕ ಒಂದು ಶಾಶ್ವತ ಫಲಕ ಜೊತೆಯಲ್ಲಿ ಒಂದು ನಗದು ಬಹುಮಾನವನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಮಂತ್ರಿ ಧನ್ಯವಾದಗಳು KL14 ತಂಡದ ಸರ್ವ ಆಟಗಾರರಿಗೂ. ಮುಂದೆ ನೋಡಿ ಬಂಧುಗಳ 28 ತಂಡಗಳು ಸ್ಪರ್ಧಿಸಿದಂತಹ ಈ ಒಂದು ಪಂದ್ಯಾಕೂಟ ಇಲ್ಲಿ ಕಾಣಬಹುದು. ನಾವು ನೋಡಿದ್ದೇವೆ ನಾಕೌಟ್ ಮೊದಲಿಗೆ 16 ತಂಡಗಳು ತದಬಳಿಗೆ 8 ತಂಡಗಳು ತದಬಳಿಗೆ 4 ತಂಡಗಳು ತದಬಳಿಗೆ 7 ತಂಡಗಳು ಮತ್ತೆ ಇಲ್ಲಿ ಫೈನಲ್ ಹಂತಕ್ಕೆ ಬಂದಂತಹ ಒಂದು ತಂಡವಿದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯ ತಂಡವಿದ್ರೆ ಅದು ನಮ್ಮ ಕಾಸರಗೋಡು ತಂಡ. 30 ಸರ್ವ ಆಟಗಾರರು ವೇದಿಕೆಗೆ ಬಂದು ಒಂದು
ಶೋಷಕ ಫಲಕ ಜೊತೆಗೆ ರೂಪಾಯಿ 6,000 ನಗದು ಬಹುಮಾನವನ್ನು ಪಡೆದುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ತಂಡ ಎಸ್ಕೆ ಕಾಸರಗೋಡು ತಂಡಕ್ಕೆ ವಿಶೇಷವಾಗಿ ಹೇಳಿದಾಗ ದಾಳಿಯಲ್ಲಿ ಬಂಧುಗಳೇ. ಅಂದ ಹಾಗೆ ದತ್ತಕೃಪಾ ಸುಗಂಬಳ ಆಯೋಜನೆ ಮಾಡಿರ್ತಕ್ಕಂತಹ ಅಗ್ಗಚೆಟ್ಟಾಟದ ಕೊನೆಯ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಇಲ್ಲಿ ಮುಗಿದಿದೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ ನೋಡಿ, ಬಹಳಷ್ಟು ವ್ಯಕ್ತಿಗಳು ಬಹಳಷ್ಟು ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿ ಈ ಒಂದು ವೇಳೆಯಲ್ಲಿ ಕೈ ಜೋಡಿಸಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿದಂತಹ ಎಲ್ಲರಿಗೂ ಕೂಡ ದತ್ತಕೃಪಾ ಸುಗಂಬಳದ ಪರವಾಗಿ